ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317 ಡಿ ಇದರ ವ್ಯಾಪ್ತಿಗೊಳಪಟ್ಟ ಚೋಟಮಂಗಳೂರು ಲಯನ್ಸ್ ಕ್ಲಬ್ ಇದರ ನೂತನ ತಂಡದ 2026-27ನೇ ತಂಡದ ಅಧ್ಯಕ್ಷರು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇದೀಗ ಆರಂಭಗೊಳ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಗಣ್ಯ ಪ್ರಮುಖರನ್ನು ಔಪಚಾರಿಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ 2025-26ನೇ ಸಾಲಿನ ಅಧ್ಯಕ್ಷರು ಹರಿಣಾಕ್ಷಿ ವಿ ಕೊಲ್ಯ, ಹಾಗೆಯೇ ಕಾರ್ಯದರ್ಶಿ ಕಮಲಾಗೌಡ, ಕೋಶಾಧಿಕಾರಿ ಸತೀಶ್ ಭಂಡಾರಿ ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ವರ್ಷದ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ತೆರೆದುಕೊಂಡಂತಹ ವೇದಿಕೆಗೆ ಇದೀಗ ನಮ್ಮ ವಲಯ ಅಧ್ಯಕ್ಷರು, ಪ್ರಾಂತ್ಯ 13 ವಲಯ 2ರ ಅಧ್ಯಕ್ಷರು ಲಯನ್ ಗುರುಚಂದ್ರ ಹೆಗ್ಡೆ ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಲಯನ್ ಗುರುಚಂದ್ರ ಹೆಗ್ಡೆ ಕಾರ್ಯದರ್ಶಿಗಳು ಪ್ರಶಾಂತ್ ಶೆಟ್ಟಿ ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಹಾಗೆ ಉಪರಾಜ್ಯಪಾಲರು ಯಾರಾದರೂ ಬಂದಿದ್ದಲ್ಲಿ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ವರ್ಷದ ರಾಜ್ಯಪಾಲರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಲಯನ್ ಕುಡುಪಿ ಅರವಿಂದ ಶೆಣೈ ಇವರನ್ನು ಅತ್ಯಂತ ಗೌರವದಿಂದ ದಂಪತಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇದೀಗ ಶುಭ ಮುಹೂರ್ತದ ಸಮಯ. ನಮ್ಮ ಪದಗ್ರಹಣವನ್ನು ನಡೆಸಿಕೊಡಲು ಬಂದಂತಹ ಲಯನ್ ಶ್ರೀನಿವಾಸ ಪೂಜಾರಿ, ಲಯನ್ ಪ್ರಮೀಳಾ ಎಸ್ ಪೂಜಾರಿ ದಂಪತಿಗಳನ್ನು ಆಹ್ವಾನಿಸುವಂತಹ ಸಮಯ. ಇವರನ್ನು ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸಂದೀಪ್ ಹೆಗ್ಡೆ, ಲಯನ್ ಗೀತಾ ಹೆಗ್ಡೆ ದಂಪತಿಗಳು ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಕಾರ್ಯಕ್ರಮದ ಆರಂಭದ ಘೋಷಣೆ. ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಅವರು ಕಾಲರ್ ಹಾಕಿ ಅವರನ್ನು ಅಧ್ಯಕ್ಷರನ್ನು ಅವರಿಗೆ ಕಾರ್ಯಕ್ರಮದ ಅಧ್ಯಕ್ಷೀಯ ಜವಾಬ್ದಾರಿಯನ್ನು ಕೊರಳಪಟ್ಟಿ ಹಾಕುವ ಮೂಲಕ ಮಲ್ಲಿಕಾ ಭಂಡಾರಿ ಅವರು ನೀಡಿದ್ದಾರೆ. ವಂದನೆಗಳು. ಇದೀಗ ಸಂಪನ್ನಗೊಂಡಂತಹ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಘೋಷಣೆ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ವಿ ಕೊಲ್ಯ ಇವರಿಂದ. ಕಾರ್ಯಕ್ರಮದ ಆರಂಭದ ಘೋಷಣೆಯಾಗಿದೆ. ಕಾರ್ಯಕ್ರಮವನ್ನು ಸಂಪ್ರದಾಯದಂತೆ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಇದೀಗ ಪ್ರಾರ್ಥನೆಗಾಗಿ ನಿಯೋಜಿತ ಕಾರ್ಯದರ್ಶಿ ಲಯನ್ ಪ್ರಕಾಶ್ ಗಟ್ಟಿ. ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಎಳೆಯರ ಹೃದಯದ ಬಾಳದಿಗಂತದಿ ರವಿಯು ಮೂಡಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಸತ್ಯ ಧರ್ಮದ ಕುಸುಮವು ಅರಳಲಿ, ಭೇದ ಭಾವದ ಮೋಡವು ಕರಗಲಿ, ಶಾಂತಿಯ ಕಾಂತಿಯನು ಹರಿಸು ಕೀರ್ತಿಯ ಕಿರಣವನು, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ನಮ್ಮಿ ಸಂಸ್ಥೆಯ ಎಳೆಯರ ಹೃದಯದಿ ರವಿಯು ಮೂಡಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ
ಜ್ಯೋತಿ ಬೆಳಗಿ ಬರಲಿ. ಸುಶ್ರಾವ್ಯವಾದಂತಹ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡುವಂತಹ ಕಾರ್ಯಕ್ರಮ ಇದೀಗ ಧ್ವಜವಂದನೆ. ಲಯನ್ ಸಂದೀಪ್ ಹೆಗಡೆ. Flag salutation. We salute our national flag and pledge our allegiance to the same. It is the honor and glory depends upon the zeal and attitude which each one of us will shoulder his responsibility of good citizen. Is the history written in the letter of gold, inspires us to put in good work in the fair name of our country. We declare our unflinching loyalty to our national flag, and maintain the East Coast shall be our course, that each individual among us such shall make genius efforts to add to the luster and glory and make it proud, loved a committee of our nation. Thank you. ರಾಷ್ಟ್ರ ಗೌರವದ ಧ್ವಜವಂದನೆಯನ್ನು ಸಲ್ಲಿಸುತ್ತಾ ಇದೀಗ ವಿಶ್ವ ಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಲಯನ್ ಡಾಕ್ಟರ್ ರವಿವರ್ಮ ಆಳ್ವ. Friends, Lions Code of Ethics. To show my faith in the worthiness of my occasion by industrious application to the end that I may merit a reputation for quality of service. To seek success and to demand all fair remunerations or profit as my just due, but to accept no profit, no success as the price of my own self-respect, lost because of unfair advantages taken or because of questionable acts on my part. To remember that in building up my business, it is not necessary to tear down the another, to be loyal to my clients and customers and true to myself. Whenever a doubt arises as the right or ethics of my position or action towards others, to resolve such doubt against myself, to hold friendship as an end, not as a means, to hold that true friendship exists not on account of the service performed by one to another, but that true friendship demands nothing but accept service to the spirit in which it is given. Always to bear in mind my obligation as a citizen to my nation, my state, and my community, and to give them my unswerving loyalty in word, act, and deed. To give them freely of my time and labor and means, and to aid others by giving my sympathy to those in distress, my aid to the weak, and my substance to the needy. To be so careful with my criticism and liberal with my praise, to build up and not destroy. Thank you. ನೀತಿ ಸಂಹಿತೆಯನ್ನು ಮಂಡಿಸಿದಂತಹ ಡಾಕ್ಟರ್ ರವಿವರ್ಮ ಆಳ್ವ ಇವರಿಗೆ ಇದೀಗ ಕಾರ್ಯಕ್ರಮದ ಔಪಚಾರಿಕ ಸಂಪ್ರದಾಯಗಳು ಮುಗಿದು ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವಂತಹ ಸಮಯ. ಯಾವತ್ತಿನ ಹಾಗೆ ಲಯನ್ಸ್ ಕ್ಲಬ್ಬಿನ ಕಾರ್ಯಚಟುವಟಿಕೆಗಳು ತೆರೆದುಕೊಳ್ಳುವುದೇ ಮಳೆಗಾಲದ ಸಮಯದಲ್ಲಿ. ಮಳೆ ಎಂಬುದು ಇಳೆಯನ್ನು ತಂಪಾಗಿಸುವ ಸಮಯವಾದರೂ ಈ ವರ್ಷ ನಾವು ಮಳೆಯ ಕೊರತೆಯನ್ನು ಕಾಣ್ತಾ ಇದ್ದೇವೆ. ಆದರೂ ಮಳೆ ಎಂಬುದು ಇಳೆಯನ್ನು ತಂಪಾಗಿಸಿ ಹೊಸ ಬೆಳೆಗೆ ಪ್ರೇರೇಪಣೆ ನೀಡುವಂತೆ ಹೊಸ ಪದಾಧಿಕಾರಿಗಳನ್ನು ಅಧ್ಯಕ್ಷ ಮಾಡುವಂತಹ ಸಮಯ, ಹೊಸ ಹುರುಪನ್ನು ನೀಡುವಂತಹ ಸಮಯ, ಹೊಸ ಹುರುಪಿಗೆ ತೆರೆದುಕೊಳ್ಳುವಂತಹ ಈ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ 2ನೇ ಅವಧಿಗೆ, ಅಂದರೆ ಸತತ ಅಲ್ಲ, ಒಂದು ಅವಧಿ ಬಿಟ್ಟು ಮತ್ತೊಂದು ಅವಧಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಲಯನ್ ಹರಿಣಾಕ್ಷಿ ವಿ ಕೊಲ್ಯ. ನಮ್ಮ ಎಲ್ಲ ಲಯನ್ಸ್ ಬಂಧುಗಳಿಗೆ ಸಂಜೆಯ ಶುಭ ವಂದನೆಗಳು. ಈ ದಿನ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಅಧಿಕಾರಿ ಲಯನ್ ಶ್ರೀನಿವಾಸ್ ಪೂಜಾರಿ ಮೆಲ್ಕಾರ್ MJF, ಪಾಸ್ಟ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಷರರ್ ಡಿಸ್ಟ್ರಿಕ್ಟ್ 317D, ಇವರನ್ನು ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಧರ್ಮಪತ್ನಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆದ
ಲಯನ್ ಅರವಿಂದ್ ಶೆಣೈ, ಕುಡ್ಪಿ ಅರವಿಂದ್ ಶೆಣೈ ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕ್ಯಾಬಿನೆಟ್ ಸೆಕ್ರೆಟರಿ ಆದ ಲಯನ್ ಪ್ರಶಾಂತ್ ಶೆಟ್ಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ರೀಜನ್ನ RC ಆದ ಲಯನ್ ಜ್ಯೋತಿ ಚಂದ್ರ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ZC ಗುರುಚಂದ್ರ ಹೆಗ್ಡೆ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸೆಕ್ರೆಟರಿ ಆದ ಲಯನ್ ಕಮಲಾಗೌಡ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕೋಶಾಧಿಕಾರಿಯಾದ ಲಯನ್ ಸತೀಶ್ ಭಂಡಾರಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂದಂತಹ ಬೇರೆ ಬೇರೆ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರು ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಲಯನ್ ಸ್ವರೂಪ ಶೆಟ್ಟಿ, ಲಯನ್ ಗೀತಾರಾವ್, ವಿನಯ ಶೆಟ್ಟಿ ಹಾಗೆ ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಕಳೆದ ಶನಿವಾರ ನಾವು ಮುಡಿಪು ಕಾಲೇಜ್ ಹೈಸ್ಕೂಲಿಗೆ ಹೋಗಿದ್ದೆವು. ಆ ಹೈಸ್ಕೂಲಲ್ಲಿ ಕೆಲವು ಬಡ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೆವು. ಆ ದಿನ 19ಕ್ಕೆ ಅಂತ ಇತ್ತು. ಅಲ್ಲಿಯ ಪ್ರಿನ್ಸಿಪಾಲ್ ಇವತ್ತು ಬಂದಿದ್ದಾರೆ. ಅವರಿಗೆ ಸಾಂಕೇತಿಕವಾಗಿ ಇವತ್ತು ಮೊನ್ನೆನೇ ಪುಸ್ತಕ ಎಲ್ಲ ಕೊಟ್ಟಿದ್ದೇವೆ, ಆದರೆ ಇವತ್ತು ಸ್ವಲ್ಪ ಸಾಂಕೇತಿಕವಾಗಿ ಆ ಪುಸ್ತಕಗಳನ್ನು ಕೊಡಲಿಕ್ಕೆ ಇದೆ. ಪ್ರಿನ್ಸಿಪಾಲರಾದ ಫ್ರಾನ್ಸಿಸ್ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹೊಸಕುರಲಿನ ಆಸಿಫ್ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಅತಿಥಿ ಗಣ್ಯರಿಗೆ, ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರಿಗೆ ಸ್ವಾಗತದ ಗೌರವ ನೀಡುವಂತಹ ಕಾರ್ಯಕ್ರಮ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಎಲ್ಲರನ್ನು ಗೌರವಿಸುತ್ತಾ ಅವರನ್ನೆಲ್ಲರನ್ನು ಸ್ವಾಗತಿಸುತ್ತಾ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಒರಿಯನ್ ಲೆತ್ತಿಜಿಂದ ಪನ್ನೇರೆ ಬಲ್ಲಿ ಮಾತೆರೆಲ್ಲ ಲೆತ್ತು ಕೊಂಡಾಡುವ ಪನ್ಪಿಲೆಗ ಎಲ್ಲರನ್ನು ಸ್ವಾಗತಿಸಿದ್ದಾರೆ ನಮ್ಮ ಅಧ್ಯಕ್ಷರು. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಲಯನ್ಸ್ ಬಾಂಧವರಿಗೂ ಹೃದಯಾಂತರಾಳದಿಂದ ಸ್ವಾಗತವನ್ನು ಕೋರುತ್ತಾ, ಬರುವ ಸಾಲಿನ ಕೋಶಾಧಿಕಾರಿಯಾಗಿ ನಮ್ಮ ಕ್ಲಬ್ಬಿನಿಂದ ಆಯ್ಕೆಗೊಂಡಿರುವಂತಹ ಲಯನ್ ಪ್ರಕಾಶ್ ಗಟ್ಟಿಯವರ ಪರಿಚಯವನ್ನು ನೀಡಲು ಅತ್ಯಂತ ಸಂತೋಷವಾಗ್ತಿದೆ. ಪ್ರಸ್ತುತ ಲಯನ್ ಪ್ರಕಾಶ್ ಗಟ್ಟಿಯವರು ಡಾಕ್ಯುಮೆಂಟೇಷನ್ ಹಾಗೂ ಸಿವಿಲ್ ವರ್ಕ್ಸ್ ಕ್ಷೇತ್ರದಲ್ಲಿ ಕಾರ್ಯತತ್ಪರರಾಗಿದ್ದು, ಇವರ ತಂದೆ ಬಿ ದೇವಪ್ಪ ಗಟ್ಟಿ ಹಾಗೂ ತಾಯಿ ದೇರಳಕಟ್ಟೆ ಹೈಯರ್ ಪ್ರೈಮರಿ ಸ್ಕೂಲ್ ಇದರಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂಥ HR ವಸಂತಿ.
ಶ್ರೀ ರಾಧಾಕೃಷ್ಣ ಅನುದಾನಿತ ಶಾಲೆ ಕಂಬಳಪದವು ಹಾಗೂ ಪದವಿ ಪೂರ್ವ ಕಾಲೇಜು ಮುಡಿಪು ಇಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರುವಂಥ ಲಯನ್ ಪ್ರಕಾಶ್ ಗಟ್ಟಿಯವರು ಸಂಗೀತ ಕಲಾವಿದರು ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಗುರುವಾಗಿ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯಕ್ರಮ ನೀಡಿ ಉತ್ತಮ ಪ್ರಶಂಸೆ ಗಿಟ್ಟಿಸಿಕೊಂಡು ಅರಳುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಕಲಾ ಸೇವೆ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರ ಧರ್ಮಪತ್ನಿ ಮಲ್ಲಿಕಾ ಗಟ್ಟಿ, ಮಗ ಲಿಶನ್ ಪ್ರಕಾಶ್ ಗಟ್ಟಿಯವರೊಂದಿಗೆ ಸಂಪದ್ಭರಿತವಾದ ಜೀವನ. ಇವರು ಅತ್ಯುತ್ತಮ ಸಮಾಜ ಸೇವಕರು ಕೂಡ ಆಗಿದ್ದು, ಕರ್ನಾಟಕ ಸರ್ಕಾರ ಹಾಗೂ ಏನೆಪೋಯ ಮೆಡಿಕಲ್ ಕಾಲೇಜು ವತಿಯಿಂದ ಮೈಸೂರಿನ ಬುಡಕಟ್ಟು ಜನಾಂಗದ ಏರಿಯಾಗೆ ಹೋಗಿ ಅಲ್ಲಿ ವೈದ್ಯಕೀಯ ಶಿಬಿರಗಳಲ್ಲಿ ಭಾಗವಹಿಸಿ ಪ್ರಶಂಸನಾ ಪತ್ರವನ್ನು ಪಡೆದುಕೊಂಡಿದ್ದು, ತುಳು ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೂಡ ಸೇವೆ ಸಲ್ಲಿಸಿರುವ ಇವರು ಉತ್ತಮ ನಟ ಹಾಗೂ ಕಲಾವಿದರು ಆಗಿರುತ್ತಾರೆ. ಲಯನ್ ಪ್ರಕಾಶ್ ಗಟ್ಟಿಯವರು ತನ್ನದೇ ಆದ ಪ್ರಕಾಶ್ ಮೆಲೋಡೀಸ್ ಎಂಬ ಆರ್ಕೆಸ್ಟ್ರಾ ತಂಡವನ್ನು ಕಟ್ಟಿಕೊಂಡು ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಪ್ರಶಂಸೆ ಪಡೆದುಕೊಂಡು ಒಳ್ಳೆಯ ಸ್ನೇಹಜೀವಿಯಾಗಿ ಸಮಾಜದಲ್ಲೆಲ್ಲೂ ಚಿರಪರಿಚಿತರಾಗಿರುತ್ತಾರೆ. ಸದ್ರಿ ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಈ ಸಾಲಿನ ಕೋಶಾಧಿಕಾರಿಯಾಗಿ ಆಯ್ಕೆಗೊಂಡಿರುವಂಥ ಲಯನ್ ಪ್ರಕಾಶ್ ಗಟ್ಟಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವರ ಪಾತ್ರ ಪರಿಚಯವನ್ನು ಮುಗಿಸ್ತಾ ಇದ್ದಾರೆ. ವಂದನೆಗಳು ಲಯನ್ ನಿಶಾಂತ್ ಶೆಟ್ಟಿಯವರಿಗೆ. ಇದೀಗ ನಮ್ಮ ನೂತನ ಕಾರ್ಯದರ್ಶಿಗಳು, ಅವರ ನೂತನ ಅಂತ ಹೇಳಿದರೆ ತಪ್ಪಾಗಿದೆ, ಅವರ ಕಾರ್ಯಕ್ಷಮತೆಯ ಅಧಿಕಾರ ಅಲ್ಲಿಂದ ಈಚೆಗೆ ಇಲ್ಲಿಂದ ಆಚೆಗೆ ಬದಲಾಗ್ತಾ ಇದೆ. ಇದೀಗ ಕಾರ್ಯದರ್ಶಿಯವರು ಲಯನ್ ಹರಿಣಾಕ್ಷಿ ವಿ ಕೊಲ್ಯೆ ಇವರ ಪರಿಚಯ. ಲಯನ್ ಗೀತಾ ಹೆಗ್ಡೆ ಇವರಿಂದ. ಲಯನ್ ಹರಿಣಾಕ್ಷಿ ಅವರ ಬಗ್ಗೆ ಯಾರಿಗೂ ಹೇಳಬೇಕಂತ ಇಲ್ಲ, ಯಾಕಂದರೆ ಅವರು ಚಿರಪರಿಚಿತರಾಗಿದ್ದಾರೆ ಎಲ್ಲರಿಗೂ. ಈ ಮೊದಲು ಈಗ ಅಧ್ಯಕ್ಷರಾಗಿ ಆದಮೇಲೆ ಈಗ ಸೆಕ್ರೆಟರಿ ಪೋಸ್ಟನ್ನು ತಗೊಂಡಿದ್ದಾರೆ. ಲಯನ್ ಹರಿಣಾಕ್ಷಿ ವಿ ಕೊಲ್ಯ ಶ್ರೀ ಕೆ ತುಕಾರಾಮ್ ಶ್ರೀಮತಿ ಸುನಂದ ದಂಪತಿಗಳ ಜ್ಯೇಷ್ಠ ಪುತ್ರಿಯಾಗಿ ಮಂಗಳೂರಿನ ಅತ್ತಾವರದಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ ಸೈಂಟ್ ಸಿರಿಯನ್ ಮಿಷನ್ ಶಾಲೆ ಜಪ್ಪು. ಪ್ರೌಢ ಶಿಕ್ಷಣ ಸೈಂಟ್ ಜೆರೋಸಾ ಪ್ರೌಢಶಾಲೆ. PUC ಮತ್ತು ಶಿಕ್ಷಕ ವೃತ್ತಿ ಶಿಕ್ಷಣ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಬಲ್ಮಠ. ಪತಿ ದಿವಂಗತ ಎಂ ವಿಶ್ವನಾಥ್. ಇಬ್ಬರು ಗಂಡು ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು ಹಾಗೂ ತಾಯಿಯೊಂದಿಗೆ ನೆಮ್ಮದಿಯ ಜೀವನ ಸಾಗಿಸುತ್ತಿರುವರು. ತಮ್ಮ 30 ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಉನ್ನತ ಸ್ಥಾನಕ್ಕೆ ಏರಿಸುವಲ್ಲಿ ತಮ್ಮ ವಾಕ್ಚಾತುರ್ಯ, ಧೈರ್ಯ, ಶ್ರದ್ಧೆಗಳನ್ನು ಬಳಸಿಕೊಂಡು ತಮ್ಮ ಸೇವಾರಂಗದಲ್ಲಿ ಉತ್ತುಂಗಕ್ಕೆ ಏರಿರುವರು. ಅದೆಷ್ಟೋ ವೇದಿಕೆಗಳಲ್ಲಿ ಅತಿಥಿಯಾಗಿ ಭಾಗವಹಿಸಿ ಸನ್ಮಾನಗಳನ್ನು ಸ್ವೀಕರಿಸಿರುವರು. ಪ್ರಸ್ತುತ ಕೊಲ್ಯದಲ್ಲಿ ನೆಲೆಸಿರುವ ಅವರು ಹಲವಾರು ಸಂಘಟನೆ, ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವರು. ಪ್ರಸ್ತುತ ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರಿನಲ್ಲಿ 2 ಬಾರಿ ಅಧ್ಯಕ್ಷರಾಗಿ, ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಮಾಜಿ ಟ್ರಸ್ಟಿಯಾಗಿ, ಕೊಲ್ಯ ಕುಂಬೇಶ್ವರ ಸಹಕಾರಿ ಸಂಘದ ನಿರ್ದೇಶಕಿಯಾಗಿ ಹಾಗೂ ಕೊಲ್ಯ ಕುಳಾಲ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವರು. ಸರ್ವಶಕ್ತನಾದ ದೇವರು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ನೆಮ್ಮದಿ ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಲಯನ್ಸ್ ಕ್ಲಬ್ ಚೋಟಾ ಮ್ಯಾಂಗ್ಳೂರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಕಾರ್ಯದರ್ಶಿಯವರ ಪರಿಚಯವನ್ನು ಅತ್ಯಂತ ಸೊಗಸಾಗಿ ಮಾಡಿದ್ದೀರಿ. ಇದೀಗ ನಮ್ಮ ನೂತನ ಅಧ್ಯಕ್ಷರು, ಈಗಾಗಲೇ ಕಾರ್ಯದರ್ಶಿಯಾಗಿ ಅವರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ಆಸನಗಳು ಅತ್ತಿಂದ ಇತ್ತ, ಇತ್ತಿಂದ ಅತ್ತ ಬದಲಾಗ್ತಾ ಇವೆ. ಲಯನ್ ಕಮಲಗೌಡ ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಲಯನ್ ಕುಮಾರಿ ನಾರಾಯಣನ್. ಎಲ್ಲರಿಗೂ ನಮಸ್ಕಾರ. ಮುಂದಿನ ಅಧ್ಯಕ್ಷೆ ಶ್ರೀಮತಿ ಕಮಲಾಗೌಡ ಅವರ ಕಿರು ಪರಿಚಯ. ಕಮಲಾಗೌಡ ನಿವೃತ್ತ ಮುಖ್ಯ ಶಿಕ್ಷಕಿ, ದಿವಂಗತ ಬಾಲಕೃಷ್ಣ ಗೌಡ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಪತ್ನಿ. ಚೋಟಾ ಮಂಗಳೂರು ಕ್ಲಬ್ಗೆ 2026-27ನೇ ಸಾಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇವರು 4 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವೀಧರೆಯಾಗಿದ್ದಾರೆ. 1953ರಲ್ಲಿ ರೈತ ಕುಟುಂಬದಲ್ಲಿ ಜನನ. 1994 UPSC ಲೋಕಸೇವಾ ಆಯೋಗ ಯೋಜನಾ ಕ್ಯಾಟಗರಿಯಲ್ಲಿ ಶಿಕ್ಷಕಿಯಾಗಿ ಸರಕಾರಿ ಉದ್ಯೋಗಕ್ಕೆ ಸೇರ್ಪಡೆಯಾಗಿದ್ದಾರೆ. 1995ರಲ್ಲಿ ವಿವಾಹ. 38 ವರ್ಷಗಳ ಸೇವೆ. 2012ರಲ್ಲಿ ನಿವೃತ್ತರಾಗಿ
ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ, CRP, BRP ಸರಕಾರಿ ನೌಕರ ಸಂಘದ ಪದಾಧಿಕಾರಿಯಾಗಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ, ರಾಜ್ಯ ಸಂಘದ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. 1996ರಲ್ಲಿ ಕೊರಗ ಮಕ್ಕಳಿಗಾಗಿ ಉಡುಪಿ ಕುಂಜಿಬೆಟ್ಟು ಸಗ್ರಿನೋಳೆ ಎಂಬಲ್ಲಿ ಶಾಲೆ ಸ್ಥಾಪನೆ ಮಾಡಿದರು. 1988ರಲ್ಲಿ ಉತ್ತಮ ಸೇವೆಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದರು. ಯಾವುದೇ ಪ್ರಶಸ್ತಿಗಾಗಿ ಅರ್ಜಿ ಹಾಕಿ ಪ್ರಶಸ್ತಿ ಪಡೆದವರಲ್ಲ, ಸೇವೆಯನ್ನು ಗುರುತಿಸಿ ತಾನಾಗಿ ಬಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಸ್ವೀಕರಿಸಿರುತ್ತಾರೆ. ನಿವೃತ್ತಿಯ ಬಳಿಕ ಸಮಾಜ ಸೇವೆಗಾಗಿ ತನ್ನನ್ನು ತೊಡಗಿಸಿಕೊಂಡವರು. 4-5 ಸ್ವಯಂ ಸೇವಾ ಸಂಸ್ಥೆ, ಕಾನೂನು ಸೇವಾ ಪ್ರಾಧಿಕಾರದಲ್ಲಿ PLV ಆಗಿ, ಮಹಿಳಾ ಮಂಡಳಗಳ ಅಧ್ಯಕ್ಷರಾಗಿ, ಸದಸ್ಯೆಯಾಗಿ ಈ 13 ವರ್ಷಗಳಲ್ಲಿ ಫಲಾಪೇಕ್ಷೆ ಇಲ್ಲದೆ ಸೇವೆ ನೀಡಿರುತ್ತಾರೆ. ಇವರನ್ನು ಹಗಲು ಹೊತ್ತಿನಲ್ಲಿ ಮನೆಯಲ್ಲಿ ಕಾಣುವುದು ಕಷ್ಟ. ದಿನ ಬೆಳಗಾದರೆ ಯಾವುದಾದರೊಂದು ಪೊಲೀಸ್ ಸ್ಟೇಷನ್, ಶಾಲೆಯಲ್ಲಿ, ಸಂತ್ರಸ್ತರ ಮನೆ ಬಾಗಿಲಲ್ಲಿ, ಕೋರ್ಟಿನಲ್ಲೂ, ಮಹಿಳಾ ಮಂಡಲದಲ್ಲೂ, ತರಬೇತಿಯಲ್ಲಿ, ಆಪ್ತ ಸಮಾಲೋಚನೆಯಲ್ಲಿ, ಆಸ್ಪತ್ರೆಯಲ್ಲಿ, ಸ್ವಯಂ ಸೇವಾ ಸಂಘದಲ್ಲಿ ಕಾಣಬಹುದಾಗಿದೆ. ತನ್ನ 38 ವರ್ಷ ಕಾಲದ ಸರಕಾರಿ ಸೇವೆ ಹಾಗೂ ಈಗಿನ 13 ವರ್ಷದ ಸಮಾಜ ಸೇವೆಯಲ್ಲಿ ತೃಪ್ತರಾಗಿರುತ್ತಾರೆ. ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರ, ಸಿಬ್ಬಂದಿಗಳ, ಎಲ್ಲ ಇಲಾಖೆಗಳ ಅಧಿಕಾರಿಗಳ, ಸಿಬ್ಬಂದಿಗಳ ಸಹಕಾರದಿಂದ, ಪ್ರೀತಿ ಗೌರವದಿಂದ ಸಂತೋಷ ಸಿಕ್ಕಿದೆ ಎನ್ನುತ್ತಾರೆ. ಇವರು ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ನಿವೃತ್ತಿಯ ಬಳಿಕ ಈ ಮಟ್ಟಕ್ಕೆ ಬರಲು ಪಡಿ ಸಂಸ್ಥೆಯ ರೆನ್ನಿ ಡಿಸೋಜಾ, ಡೀಡ್ಸ್ ಸಂಸ್ಥೆಯ ಮರ್ಲಿನ್ ಮಾರ್ಟಿಸ್, ಪ್ರಜ್ಞಾ ಸಂಸ್ಥೆಯ ಹಿಲ್ಡಾ ರಾಯಪ್ಪನ್ ಹಾಗೂ ಎಲ್ಲ ಸಂಸ್ಥೆಗಳ ಒಲವು, ಸಲಹೆಗೆ ಕಾರಣವಾಗಿದೆ. ಲಯನ್ಸ್ ಸಂಸ್ಥೆಗೆ ಸೇರ್ಪಡೆಗೊಳಿಸಿದವರು ಹಿರಿಯರಾದ ಲಯನ್ ಲಕ್ಷ್ಮಣ್ ಶೆಣೈ ಹಾಗೂ ಕಿರಿಯರಾದ ಲಯನ್ ಪ್ರಕಾಶ್ ಗಟ್ಟಿ. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಿಂದಿನ ಸಾಲಿನಲ್ಲಿ ಕಾರ್ಯದರ್ಶಿಯಾಗಿ, ಮುಂದಿನ ಸಾಲಿಗೆ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನಿತ್ತ ಘೋಷಿಸಿದವರು ಲಯನ್ ಮಲ್ಲಿಕಾ ಸತೀಶ್ ಭಂಡಾರಿ ಹಾಗೂ ತನ್ನ ಸರ್ವತೋಮುಖ ಅಭಿವೃದ್ಧಿ ಪಥದಲ್ಲಿ ಸಂಪೂರ್ಣ ಸಹಕರಿಸಿದವರು, ಏಳಿಗೆಯನ್ನು ಬಯಸಿದವರು ಛೋಟಾ ಮ್ಯಾಂಗ್ಳೂರ್ ಲಯನ್ಸ್ ಕ್ಲಬ್ನ ಆತ್ಮೀಯ ಲಯನ್ಸ್ ಸದಸ್ಯ ಬಂಧುಗಳು. ಇವರೆಲ್ಲರಿಗೂ ಚಿರಋಣಿಯಾಗಿರುತ್ತಾರೆ. ಈ ಸಂಸ್ಥೆಯಲ್ಲಿ ಶಕ್ತಿಗನುಸಾರವಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲು ತಾನು ಬದ್ಧಳಾಗಿರುವುದಾಗಿ ಲಯನ್ ಕಮಲಗೌಡ ಸಂತೋಷದಿಂದ ಒಪ್ಪಿಕೊಂಡಿರುತ್ತಾರೆ. ಇವರಿಗೆ ಒಬ್ಬ ಮಗ, ಸೊಸೆ ಹಾಗೂ ಮೊಮ್ಮಗ ಇರುತ್ತಾರೆ. ಧನ್ಯವಾದ. ಸೊಗಸಾಗಿ ನಮ್ಮ ಅಧ್ಯಕ್ಷರ ಪರಿಚಯವನ್ನು ಮಾಡಿದ್ದಾರೆ ಲಯನ್ ಕುಮಾರಿ ನಾರಾಯಣನ್ ಅವರಿಗೆ ವಂದನೆಗಳು. ನಮ್ಮಲ್ಲಿ ಒಂದು ಮಾತಿದೆ, ಪನ್ನಿಯರೆ ಪೋಂಡ ಏಲು ಇರಲಿ ಏಲು ಪಗೆಲಿ ಯಾವೊಂದು ಎನ್ನುವಂತಹ ಒಂದು ವರ್ಣನೆ ಇದೆ. ಅವರ ಕಾರ್ಯ ಸಾಧನೆಯನ್ನು ಪಟ್ಟಿ ಹೇಳಿದೆ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹೇಳಿದ್ದು ಕೇವಲ 13 ವರ್ಷಗಳ ಅವರ ನಿವೃತ್ತಿಯ ನಂತರದ ಪ್ರವೃತ್ತಿಯ ಬಿಡುವಿಲ್ಲದ ಚಟುವಟಿಕೆಗಳು. ಅವರು ವೃತ್ತಿಯಲ್ಲಿರುವಾಗಲೂ ಅಷ್ಟೇ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ಅತ್ಯಂತ ಕಾರ್ಯಕ್ಷಮತೆಯ ಒಬ್ಬ ವ್ಯಕ್ತಿ. ಅವರು ಇಲ್ಲದ ಕ್ಷೇತ್ರ ಇಲ್ಲ, ಕೈಯಾಡಿಸದ ವಿಭಾಗ ಇಲ್ಲ ಎನ್ನುವ ರೀತಿಯಲ್ಲಿ ಕಮಲಗೌಡ ಅತ್ಯಂತ ಚುರುಕಿನ, ಅತ್ಯಂತ ಚಟುವಟಿಕೆಯ ವ್ಯಕ್ತಿ. ಅವರ ಚುರುಕಿನ ವೇಗಕ್ಕೆ ಹೆಜ್ಜೆ ಹಾಕಲಿಕ್ಕೆ ಬಹುಶಃ ನಮಗೆಲ್ಲರಿಗೂ ಕಷ್ಟ. ಅಷ್ಟು ಚುರುಕುತನ, ಅಷ್ಟು ಪರಿಪೂರ್ಣ ಒಂದು ಎಲ್ಲದರಲ್ಲೂ ಗಮನ ಇಟ್ಟು ಮಾಡುವಂತಹ ಕಾರ್ಯಕ್ಷಮತೆ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಬರುವುದಿದ್ದರೆ ಜೋರು ಬರಲಿ ಅಂತಹ ಒಂದು ಸಾಧನೆಯ ಅದ್ಭುತ ವ್ಯಕ್ತಿ ಅವರು. ಇದೀಗ ನಮ್ಮ ಇವತ್ತಿನ ಪದಗ್ರಹಣ ಅಧಿಕಾರಿಯಾಗಿ, ಮುಖ್ಯ ಅತಿಥಿಯಾಗಿ ಬಂದಂತಹ ಲಯನ್ ಶ್ರೀನಿವಾಸ್ ಪೂಜಾರಿ ಇವರನ್ನು ಪರಿಚಯಿಸುವಂತಹ ಹೊತ್ತು ಲಯನ್ ಅಡ್ವೊಕೇಟ್ KC ನಾರಾಯಣನ್ ಇವರು ಕೂಡ ಅಷ್ಟೇ ಅದ್ಭುತ ಸಾಧಕ. ಇವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಬಹಳ ಇದೆ. ವಕೀಲರಾಗಿ, ನಿವೃತ್ತ ಸೇನಾನಿಯಾಗಿ, ಬ್ಯಾಂಕ್ ಅಧಿಕಾರಿಯಾಗಿ, ಆಯುರ್ವೇದಿಕ ತಜ್ಞರಾಗಿ, ಹೀಗೆ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಲಯನ್ KC ನಾರಾಯಣನ್ ಅವರಿಂದ ನಮ್ಮ ಪದಗ್ರಹಣ ಅಧಿಕಾರಿಯ ಪರಿಚಯ. I feel very happy to introduce today's installation officer and my dearest friend, Lion Srinivas Pujari, MJF. He needs no introduction. Actually,
He is very popular amongst our lions. But this is our practice that we have to introduce the installation officer on the day of installation. That's why. ಈಗ ನಾನು ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಕನ್ನಡದಲ್ಲಿ ಮಾತಾಡುವಾಗ ತಪ್ಪುಗಳೇನಾದರೂ ಆಗಿದ್ದರೆ ಮೊದಲನೇದಾಗಿ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಲಯನ್ ಶ್ರೀನಿವಾಸ್ ಪೂಜಾರಿ ಬಂಟ್ವಾಳ ತಾಲೂಕಿನ ನೆಟ್ಲ ಮುಡ್ನೂರು ಗ್ರಾಮದ ಧೂಮಪ್ಪ ಪೂಜಾರಿ ಮತ್ತು ಶ್ರೀಮತಿ ಲೀಲಾ ದಂಪತಿಗಳ ಪುತ್ರನಾಗಿ ಜನಿಸಿದ ಇವರು BA ಪದವಿ ಪಡೆದ ಬಳಿಕ ಜೀವನೋಪಾಯಕ್ಕಾಗಿ ದುಡಿಯುವಷ್ಟರ ಮಟ್ಟಿಗಿನ ನೌಕರಿ ಹೊಂದಿದ್ದರೂ ಕೂಡ ತಾನು ಸ್ವಾವಲಂಬಿಯಾಗಿ ಬದುಕಬೇಕು, ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಮಟ್ಟಿಗೆ ಬೆಳೆಯಬೇಕು, ಒಂದಿಷ್ಟು ಮಂದಿಗೆ ಉದ್ಯೋಗ ನೀಡುವ ಅನ್ನದಾತನ ಆಗಬೇಕು ಎಂಬ ಮಹತ್ವ ಆಕಾಂಕ್ಷೆ ಹೊಂದಿಗೆ 1998ರಲ್ಲಿ ಸ್ವಂತ ಉದ್ಯಮೆಯೊಂದನ್ನು ಪ್ರಾರಂಭಿಸಿದರು. ಅವರ ಶಿಸ್ತು, ಬದ್ಧತೆ ಮತ್ತು ಕಠಿಣ ಪರಿಶ್ರಮದಿಂದ ಅಂದು ಶ್ರೀನಿವಾಸ್ ಅವರು ಸ್ಥಾಪಿಸಿದ ಗುರುಜ್ಯೋತಿ ಶಾಮ್ಯಾನ ಎಂಬ ಪುಟ್ಟ ಸಂಸ್ಥೆ ಇಂದಿಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಏರ್ಪಡಿಸುವಂತಹ ಸಾಮರ್ಥ್ಯವುಳ್ಳ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಪ್ರಸಿದ್ಧ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡು ಗುರುಜ್ಯೋತಿ ಈವೆಂಟ್ಸ್ ಎಂದು ಕರೆಸಿಕೊಳ್ಳುವ ಮಟ್ಟಿಗೆ ಬೆಳೆದಿದೆ ಎಂದು ತಿಳಿಸಲು ಹೆಮ್ಮೆ ಅನ್ನಿಸ್ತದೆ. 2004ರಲ್ಲಿ ತನ್ನ ವಿದ್ಯಾರ್ಥಿ ಜೀವನದಲ್ಲಿಯೇ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಮಾಣಿ ಘಟಕದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ ಶ್ರೀಯುತ ನಾಯಕತ್ವ ಗುಣ ಮತ್ತು ಸಮಾಜಮುಖಿ ಚಿಂತನೆಗಳು ಶ್ರೀಯುತರನ್ನು ಬರೀ ವ್ಯವಹಾರ ಕ್ಷೇತ್ರದಲ್ಲಿ ಮಾತ್ರ ಇರಲು ಬಿಡದೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೂ ಕರೆದೊಯ್ಯಿತು. ಶ್ರೀಯುತ ಶ್ರೀನಿವಾಸ್ ಅವರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ಬಂಟ್ವಾಳ ತಾಲೂಕು ಯುವ ವಾಹಿನಿಯ ಸದಸ್ಯರಾಗಿ, ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಿ ಮೂಡಾದ ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ, ನರಹರಿ ಪರ್ವತ ಸದಾಶಿವ ದೇವಾಲಯದ ಉತ್ಸವ ಸಮಿತಿಯ ಸದಸ್ಯರಾಗಿ, ಬೊಂಡಾಲ ಗ್ರಾಮದ ದೇವಸ್ಥಾನಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಯುವ ಸಂಗಮ ಮೇಲ್ಕಾರ್ ಇದರ ಸ್ಥಾಪಕ ಸದಸ್ಯರಾಗಿ ಹುಟ್ಟೂರ ಸನ್ಮಾನ ಪಡೆಯುವುದರ ಜೊತೆಗೆ ತನ್ನ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿನ ಸೇವೆಗಾಗಿ JC ವಲಯ ಸಮ್ಮೇಳನದಲ್ಲಿ JC ಸಮಾಜ ರತ್ನ ಪ್ರಶಸ್ತಿ, ಜೋಡುಮಾರ್ಗ ನೇತ್ರಾವಧಿ JC ಘಟಕದ ಸಾಧನ ಶ್ರೀ ಪ್ರಶಸ್ತಿ, ಯುವ ವಾಹಿನಿ ಬಂಟ್ವಾಳ ಘಟಕದ ಇಲ್ಲದ ತಮ್ಮನ ಗೌರವ, ಯುವ ವಾಹಿನಿ ಕೇಂದ್ರ ಸಮಿತಿ ಮಂಗಳೂರು 2023 ಯುವ ಸಾಧನಾ ಪುರಸ್ಕಾರ, ರಾರಾಸಂ ಫೌಂಡೇಶನ್ ದೇಶ ಸಂಭ್ರಮ ಕಾರ್ಯಕ್ರಮದಲ್ಲಿ ರಾರಾಸಂ ಸಾಧನಾ ಪುರಸ್ಕಾರ, ಹೀಗೆ ಹಲವಾರು ಪುರಸ್ಕಾರಗಳನ್ನು, ಪ್ರಶಸ್ತಿಗಳನ್ನು ಅವರನ್ನು ಹರಿಸಿ ಬಂದಿರುವುದು ಶ್ಲಾಘನೀಯ. 2013ರಲ್ಲಿ ಪ್ರತಿಷ್ಠಿತ ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿ ಪಾದಾರ್ಪಣೆ ಮಾಡಿದ್ದ ಬಳಿಕ ಸಂಸ್ಥೆಯ ಕೋಶಾಧಿಕಾರಿಯಾಗಿ, ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾತ್ರವಲ್ಲ 2019-20 ಸಾಲಿನ 48ನೇ ಅಧ್ಯಕ್ಷರಾಗಿ ದಕ್ಷಿಣ ಕನ್ನಡ
ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯನ್ನು ಒಳಗೊಂಡಂತಹ ಲಯನ್ಸ್ ಜಿಲ್ಲೆ 317Dಯ 111ನೇ ಕ್ಲಬ್ಗಳಲ್ಲಿ ತನ್ನ ಮಾದರಿ ಸಂಸ್ಥೆ ಬಂಡವಾಳ ಲಯನ್ಸ್ ಕ್ಲಬ್ಬನ್ನು ಪ್ರಥಮ ಬಾರಿಗೆ ಪ್ರಥಮ ಸ್ಥಾನಕ್ಕೆ ಕೊಂಡು ಹೋದ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಲಯನ್ಸ್ ಕ್ಲಬ್ ಬಂಡವಾಳದ ಅಧ್ಯಕ್ಷರಾಗಿ ಸುಮಾರು 16 ಲಕ್ಷಕ್ಕಿಂತ ಹೆಚ್ಚಿನ ವೈಯಕ್ತಿಕ ಮೊತ್ತವನ್ನು 106 ಸೇವಾ ಚಟುವಟಿಕೆಗಳನ್ನು ಮಾಡಿದ ಕೀರ್ತಿ ಶ್ರೀಯುತರದು. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಜನೋಪಕಾರಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವುದು ಮಾತ್ರವಲ್ಲದೆ 26 ಬಾರಿ ಸ್ವಯಂ ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದರಂಥವರು ನಮ್ಮ ಶ್ರೀನಿವಾಸ್ ಅವರು. ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 1500 ಕಾಲೇಜು ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ತ್ರಿನೇತ್ರ ಸಂವಾದ ಕಾರ್ಯಕ್ರಮ ನೆರವೇರಿಸಿರುವುದು ಶ್ರೀಯುತರ ಸಂಘಟನಾ ಸಾಮರ್ಥ್ಯಕ್ಕೆ ಒಂದು ಉದಾಹರಣೆ ಆಗಿತ್ತು. ಮತ್ತು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಲೋಕಾಯುಕ್ತರು, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರೂ ಆದ ಸಂತೋಷ್ ಹೆಗ್ಡೆ ಮುಖ್ಯ ಸಂವಾದಕಾರಿ ಆಗಿ ಭಾಗವಹಿಸಿದ್ದು, ಬಂಟ್ವಾಳ ತಾಲೂಕಿನಲ್ಲಿ ಇದು ಒಂದು ಅತ್ಯುತ್ತಮ ಕಾರ್ಯಕ್ರಮ ಎಂದೇ ಗುರುತಿಸಲ್ಪಟ್ಟಿತ್ತು. ಲಯನ್ಸ್ ವಲಯ ಅಧ್ಯಕ್ಷರ ಬಳಿಕ ಜಿಲ್ಲಾ ಸಂಯೋಜಕರಾಗಿ ಲಯನ್ಸ್ ಜಿಲ್ಲಾ ಅಧಿವೇಶನ, ಲಯನ್ಸ್ ಜಿಲ್ಲಾ ಕ್ರೀಡೋತ್ಸವ, ಲಯನ್ಸ್ ಜಿಲ್ಲಾ ಕ್ರಿಕೆಟ್ ಟೂರ್ನಮೆಂಟ್, ಲಯನ್ಸ್ ಜಿಲ್ಲಾ ಸಾಧಕರ ಸಮಾವೇಶ, ಲಯನ್ಸ್ ಜಿಲ್ಲಾ ಕ್ಲಬ್ ಶಟಲ್ ಬ್ಯಾಡ್ಮಿಂಟನ್, ಗವರ್ನರ್ಸ್ ಕೋಆರ್ಡಿನೇಟರ್, ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಹೀಗೆ ಹಲವಾರು ಕಾರ್ಯಕ್ರಮ ಕೊಟ್ಟ ಹೆಗ್ಗಳಿಕೆ ಇವರದ್ದು. 2021-22ರ ಲಯನ್ಸ್ ಜಿಲ್ಲಾ ಸಂಪುಟ ಕೋಶಾಧಿಕಾರಿಯಾಗಿ ಬಂಟ್ವಾಳ ಸರ್ಕಲಿನಿಂದ ಜಕ್ರಿಬೆಟ್ಟವರೆಗೆ 5 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಯಲ್ಲಿ ಸುಮಾರು 500ಕ್ಕೂ ಮೇಲ್ಪಟ್ಟು ಗಿಡಗಳನ್ನು ನೆಟ್ಟು ನಿರಂತರವಾಗಿ ಪೋಷಿಸುವ ಮೂಲಕ ತಮಗಿರುವ ಪರಿಸರ ಕಾಳಜಿಯನ್ನು ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ತನ್ನ ಲಯನ್ಸ್ ಪಯಣದಲ್ಲಿ ಜಿಲ್ಲಾ ಹಾಗೂ ಮಲ್ಟಿಪಲ್ನ ಹಲವಾರು ಪ್ರಶಸ್ತಿಗಳು, RLL ತರಬೇತಿ, ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪಿನ್ 6 ಬಾರಿ, ಅಂತಾರಾಷ್ಟ್ರೀಯ ಅಧ್ಯಕ್ಷರ ಮೆಡಲ್ ಮತ್ತು ಸರ್ಟಿಫಿಕೇಟ್ ಪಡೆದ ಸಾಧಕರು ನಮ್ಮ ಈ ನಾಯಕರು. 2008 ನವೆಂಬರ್ 5ರಂದು ಪ್ರಮೀಳಾರೊಂದಿಗೆ ದಾಂಪತ್ಯ ಜೀವನ ಪ್ರವೇಶಿಸಿ ಪ್ರತಿಭಾವಂತ ಮಕ್ಕಳಾದ ಸ್ಪಂದನ್ ಎಸ್ ಪೂಜಾರಿ ಮತ್ತು ನಿಷ್ಮಾ ಎಸ್ ಪೂಜಾರಿಯೊಂದಿಗೆ ಸುಖ ಜೀವನ ನಡೆಸುತ್ತಾ ಬಂದಿದ್ದಾರೆ. ಇವರೇ ನಮ್ಮ ಇಂದಿನ ಮುಖ್ಯ ಅತಿಥಿ ಲಯನ್ ಶ್ರೀನಿವಾಸ್ ಪೂಜಾರಿ MJF. Thank you for giving an opportunity to introduce today's chief guest. Thank you. ಶ್ರೀನಿವಾಸ್ ಪೂಜಾರಿ ಅವರ ಪರಿಚಯವನ್ನು ಮಾಡಿಕೊಟ್ಟರು ಲಯನ್ KC ನಾರಾಯಣನ್ ಅವರಿಗೆ ವಂದನೆಗಳು. KC ನಾರಾಯಣನ್ನ ಹೇಳುವಾಗ ನಿಮಗೊಂದು ನೆನಪಾಗ್ಬೋದು, KC ವೇಣುಗೋಪಾಲ್ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು, ಅವರ ಸಂಬಂಧಿ KC ನಾರಾಯಣನ್ ಅಂತ ಹೇಳುವ ಮೂಲಕ ಇದೀಗ ನಮ್ಮ ಅಧ್ಯಕ್ಷರಾಗುವವರ ಕಮಲಾಗೌಡರ ಸಾಧನೆಯ ವಿವರವನ್ನು ಕೇಳಿದಾಗ ಈಗ ಪದಗ್ರಹಣ ಅಧಿಕಾರಿ ಅವರಿಗೆ ಪೈಪೋಟಿಯನ್ನು ನೀಡುವಷ್ಟು ಸಾಧನೆಯನ್ನು ಮಾಡಿದ್ದಾರೆ. JCಯಿಂದ ತೊಡಗಿ ಲಯನ್ ನಾಯಕತ್ವದವರೆಗೆ, ವೃತ್ತಿಯಿಂದ ತೊಡಗಿ ಉದ್ಯಮಿಯವರೆಗೆ ಕೈಯಾಡಿಸದ ಕ್ಷೇತ್ರ ಯಾವುದಂತ ಹೇಳಿದರೆ ಅದನ್ನು ಗಮನಿಸಿದರೆ ಯಾವುದೂ ಇಲ್ಲ. ಅಷ್ಟೊಂದು ಸಾಧನೆಯ ಅದ್ಭುತ ವ್ಯಕ್ತಿತ್ವದ ನಾಯಕನಾಗಿ ಲಯನ್ಸ್ನಲ್ಲಿ ಬೆಳೆದು ಬಂದಿದ್ದಾರೆ. ಅಂತಹ ಒಂದು ದೊಡ್ಡ ವ್ಯಕ್ತಿತ್ವದ ಪದಗ್ರಹಣ ಅಧಿಕಾರಿಯಾಗಿ ಶ್ರೀನಿವಾಸ್ ಪೂಜಾರಿ ನಮ್ಮ ಮುಂದಿದ್ದಾರೆ. ಹೊಸ ತಂಡವನ್ನು, ಹೊಸ ಸದಸ್ಯರನ್ನು ಪದಗ್ರಹಣದ ಮೂಲಕ ಅವರು ತಮ್ಮ ಮಾದರಿಗಾಗಿ ವೇದಿಕೆಯಲ್ಲಿ ನಿಂತಿದ್ದಾರೆ. ಇನ್ನಷ್ಟು ಮುಂದುವರಿಯಲಿ, ಆದಿಯನ್ನು ಕಂಡೆವು, ಅಂತ್ಯವಿಲ್ಲದ ಸಾಧನೆ ಅವರದಾಗಲಿ ಎನ್ನುವ ಮೂಲಕ ಅವರ ಮಾತಿಗಾಗಿ ನಾವು ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರಾದಂತಹ ಅರಿನಾಕ್ಷಿ ವಿ ಕೊಲ್ಯಾರವರೇ, ಕಳೆದ ವರ್ಷ ನಮ್ಮ ಜಿಲ್ಲೆಯನ್ನು ಮಲ್ಟಿಪಲ್ನಲ್ಲೇ ಹೆಸರು ಬರುವ ಹಾಗೆ
ಇಡೀ ಜಿಲ್ಲೆಯನ್ನು ಮುನ್ನಡೆಸಿದಂತಹ ಧೀಮಂತ ನಾಯಕ ಕುಡುಪಿ ಅರವಿಂದ್ ಶೆಣೈ ಅವರು ವೇದಿಕೆಯಲ್ಲಿದ್ದಾರೆ. ಇದು ಬಹಳ ಹೆಮ್ಮೆಯ ಕ್ಷಣ. ಅರವಿಂದ್ ಶೆಣೈ ಅವರೇ, ಪ್ರಸ್ತುತ ಸಾಲಿನ ನಾಲ್ದು ಬರುವ 1ನೇ ತಾರೀಕಿಗೆ ಅಧಿಕಾರವನ್ನು ಸ್ವೀಕರಿಸಲಿರುವಂತಹ ನಮ್ಮ ಜಿಲ್ಲೆಯ ಯುವ ನಾಯಕ, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಪ್ರಶಾಂತ್ ಶೆಟ್ಟಿ ಅವರೇ, ಪ್ರಾಂತ್ಯಾಧ್ಯಕ್ಷರಾದಂತಹ ಈ ವಲಯದ ಈ ಪ್ರಾಂತ್ಯಾಧ್ಯಕ್ಷರಾದಂತಹ ಜ್ಯೋತಿ ಚಂದ್ರರವರೇ, ವಲಯಾಧ್ಯಕ್ಷರಾದಂತಹ ಗುರು ಚಂದ್ರರವರೇ, ಕಾರ್ಯದರ್ಶಿ ಕಮಲಾಗೌಡ ಹಾಗೂ ಟ್ರೆಸರರ್ ಸತೀಶ್ ಭಂಡಾರಿ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಕ್ಲಬ್ಬಿನ ಚಾರ್ಟರ್ ಸದಸ್ಯರಾದಂತಹ ಬಾಲಕೃಷ್ಣ ಶೆಟ್ಟಿ ಅವರೇ, ಎಲ್ಲ ಹಿರಿಯ ಸದಸ್ಯರುಗಳೇ, ಹಾಗೆ ನಮ್ಮ ಪ್ರಾಂತೀಯ 14ರ ವಲಯಾಧ್ಯಕ್ಷರಾದಂತಹ ಅಜಿತ್ ಮುಡಿಪ್ರವರೇ, ಸ್ಫೂರ್ತಿ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಚಂದ್ರಾಸ್ ಕದ್ರಿ ಅವರೇ, ಹಾಗೆ ನಮ್ಮ IPDG ಅವರ ಧರ್ಮಪತ್ನಿಯವರು ಮಮತಾ ಅಕ್ಕ ಇದ್ದಾರೆ ಮೇಡಮ್, ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಹಾಗೆ ಸ್ವರೂಪ ಶೆಟ್ಟಿ ಅವರೇ, ಗೀತಾರಾವ್ರವರೇ, ವಿನಾಯಕ, ಹಾಗೆ ಬಂಟ್ವಾಳದಿಂದ ನಮ್ಮ ಪೀಸ್ ಫ್ರಾನ್ಸಿಸ್ ಸಿಕ್ವೇರ್ ಅವರು ಬಂದರೆ ಸರ್, ನಿಮ್ಮನ್ನು ಕೂಡ ನೆನಪಿಸ್ತಾ, ಹಾಗೆ ನಮ್ಮ ಪೆರ್ಮನ್ನೂರು ಕ್ಲಬ್ಬಿನಿಂದ ಜಸಿಂತಾ ಮೆಂಡಲ್ಸ್, ನಿಮ್ಮ ಗೌರವ ಉಪಸ್ಥಿತಿಯನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸುಜಿತ್ ಮತ್ತು ರತ್ನಾಕರ್ ಸರ್ ಇದ್ದಾರೆ. ಹಾಗೆ ನಮ್ಮ ಕೂಲೂರು ಕ್ಲಬ್ಬಿನ ಅಧ್ಯಕ್ಷರಾದಂಥ ಯುವ ನಾಯಕ ಹರಿಶ್ಚಂದ್ರ ಸರ್, ನಿಮ್ಮ ಇರುವಿಕೆಯನ್ನು ಕೂಡ ಗುರುತಿಸ್ತಾ, ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರು ಸುಮಾರು 33 ವರ್ಷಗಳ ಇತಿಹಾಸವನ್ನು ಕಂಡಿದೆ. ನಾವು ಜಿಲ್ಲೆಯಲ್ಲಿ ಚೋಟಾ ಮಂಗಳೂರಿನ ಹೆಸರನ್ನು ಪ್ರತಿ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಚೋಟಾ ಮಂಗಳೂರಿನ ಗೌರವ ಉಪಸ್ಥಿತಿ, ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಕೂಡ ಚೋಟಾ ಮಂಗಳೂರಿನ ಉಪಸ್ಥಿತಿ ಇದ್ದೇ ಇದೆ. ಬೇರೆ ಯಾವ ದೊಡ್ಡ ದೊಡ್ಡ ಕ್ಲಬ್ಬಿನಲ್ಲಿ ತುಂಬ ಸದಸ್ಯರು ಇರ್ಬೋದು, ಆದರೆ ಚೋಟಾ ಮಂಗಳೂರು ಕ್ಲಬ್ಬನ್ನು ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ಎಲ್ಲ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡಂತಹ ಮಲ್ಲಿಕಾ ಭಂಡಾರಿ ಹಾಗೂ ಸತೀಶ್ ಭಂಡಾರಿ ಅವರನ್ನು ನಾನು ನೆನಪಿಸಲೇಬೇಕು. ಯಾಕಂತ ಹೇಳಿದರೆ ಕ್ಲಬ್ಬಿನಲ್ಲಿ ಸೀನಿಯರ್ಗಳು ತುಂಬ ಇರ್ಬೋದು, ಕ್ಲಬ್ಬಿನಲ್ಲಿ ಅವರು ನೋಡ್ಕೊಳ್ತಾ ಇದ್ದಾರೆ, ಆದರೆ ಜಿಲ್ಲೆಯಲ್ಲಿ ಕೂಡ ಆ ಕ್ಲಬ್ಬನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸೇವೆಗಳು ಇನ್ನೂ ಕೂಡ ನಿಮ್ಮ ಮುಖಾಂತರ ಜಿಲ್ಲೆಯಲ್ಲಿ ಸಿಗಲಿ ಎನ್ನುವ ಹಾರೈಕೆಯೊಂದಿಗೆ, ಅದರ ಮೊದಲು ನಾನು ಮಲ್ಲಿಕಾ ಭಂಡಾರಿ ಅವರಿಗೆ ನನ್ನ ಪರಿಚಯವನ್ನು ಕಳಿಸಿದ್ದೆ, ಮತ್ತು ನಾನು ಹೇಳಿದೆ ನಾನು ಇನ್ನು ಜಾಸ್ತಿ ಮಾತಾಡಲಿಕ್ಕಿಲ್ಲ, ಅದನ್ನು ಸ್ವಲ್ಪ ಬ್ರೀಫಾಗಿ ಮಾಡಿ ಅಂತ. ನಾನು ಅವರೇ ಮಾಡ್ತಾರೆ ಅಂತ ಎನಿಸಿದ್ದೆ. ನೋಡುವಾಗ KC ಅವರು ಅದನ್ನು ಫುಲ್ ಓದಿಬಿಟ್ರು. KC ಅವರು ಇಂಗ್ಲೀಷಿನಲ್ಲಿ ಸ್ವಲ್ಪ ಮಾತಾಡುವ ಕಾರಣ ಈ ಕನ್ನಡದಲ್ಲಿ ಎಲ್ಲಿ ಕಟ್ ಮಾಡಲಿಕ್ಕೆ ಅಂತ ಅವರಿಗೆ ಅಂದಾಜಾಗಲಿಲ್ಲ. ಆದ ಕಾರಣ ಸರ್, ನಿಮ್ಮ ಇಂಟ್ರೊಡಕ್ಷನ್ಗೆ ನನಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್. ಸೊ ನಮ್ಮ ಮ್ಯಾಂಗ್ಳೂರು ಕ್ಲಬ್ಬಿನಿಂದ ಪ್ರವರ್ತಿಸಲ್ಪಟ್ಟಂಥ ಈ ಸಂಸ್ಥೆ 1993ರಲ್ಲಿ ಸಂತೋಷ್ ಶಾಸ್ತ್ರಿ ಹಾಗೂ HR ನಾಯಕ್ ಅವರು ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಆಗಿ ಈ ಕ್ಲಬ್ಬನ್ನು ಸ್ಥಾಪಿಸಲ್ಪಟ್ಟಿತು. ತದನಂತರ ಈಗಾಗಲೇ ನಮ್ಮ ಚಾರ್ಟರ್ ಸದಸ್ಯರು ಆವತ್ತಿನಿಂದ ಇವತ್ತಿನವರೆಗೆ ಈ ಕ್ಲಬ್ಬನ್ನು 7 ಬೀಳುಗಳ ನಡುವೆ ಕ್ಲಬ್ಬನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಸರ್, ನಾನು ಕೇಳಿಕೊಂಡಾಗೆ ಮೆಡಿಕಲ್ ಶಾಪ್ ಅಂತ ಹೇಳಿದೆ. ಸೇವಾ ಕಾರ್ಯಕ್ರಮಗಳಲ್ಲಿ ಯಾರಾದರೂ ಸದಸ್ಯರಿದ್ದರೆ ಮೆಡಿಕಲ್ ಶಾಪನ್ನು ಬಂದ್ ಮಾಡಿ ಸೇವೆಗೆ ಹೋಗ್ತಾ ಇದ್ದಾರೆ. ಇಂಥ ಒಂದು, ಯಾಕೆಂದರೆ ನಮ್ಮ ಡಿಸ್ಟಿಕಲ್ಲಿ ಅರುಣ್ ಶೆಟ್ಟಿ ಅವರು ಹೇಳ್ತಾ ಇದ್ದರು, ನಾವು ಲಯನ್ ಹೇಗಿರ್ಬೇಕಂತ ಹೇಳಿದರೆ ಪ್ರಥಮವಾಗಿ ನಮ್ಮ ಕುಟುಂಬ, ಆ ನಂತರ ನಮ್ಮ ಉದ್ಯೋಗ, ಆ ನಂತರ ಲಯನ್ಸ್ ಅಂತ. ಆದರೆ ಕ್ಲಬ್ಗೋಸ್ಕರ ಅದನ್ನು, ಆ ಒಂದು ವಿಚಾರವನ್ನು ಕೂಡ ಬದಿಗಿಟ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಂಥ ಸೇವೆಗಳಿಂದಾಗಲೇ ಇವತ್ತು ಚೋಟಾ ಮಂಗಳೂರು ಕ್ಲಬ್ ಲಯನ್ಸಿನಲ್ಲಿ ತನ್ನದೇ ಆದ ಛಾಪನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಕೆಲವೊಂದು ಸಂದರ್ಭದಲ್ಲಿ ಚೋಟಾ ಮಂಗಳೂರು ನಮ್ಮ ಬಂಟ್ವಾಳ ಪ್ರಾಂತ್ಯಕ್ಕೆ ಕೂಡ ಒಮ್ಮೆ 2-3 ಸಾರಿ ಸೇರಿತ್ತು. ಆವಾಗ ನಾವು ಕೂಡ ಬಂದಿದ್ದೇವೆ. ಹೆಚ್ಚಿನ ಕಾರ್ಯಕ್ರಮಗಳು ಬಾಲವನದಲ್ಲಿ, ನನಗೆ ಈಗ ಕೂಡ ನೆನಪಿದೆ. ಆ ಕಾರ್ಯಕ್ರಮಕ್ಕೆ ನಾವು ಕೂಡ
ಆವತ್ತು ಕೂಡ ಬಂದಿದ್ದೆವು. ಮತ್ತು ನಾವು ಜಿಲ್ಲಾ ಈವೆಂಟ್ ಅಂತ ಜಿಲ್ಲಾ ಸ್ಪೋರ್ಟ್ಸ್ನಲ್ಲಿ ಕೂಡ ಆಗಿ ನಮ್ಮ ಲಯನ್ಸಿನಲ್ಲಿ ಹೇಗೆ ಅಂತ ಹೇಳಿದರೆ ಕ್ಯಾಟಗರಿ ವೈಸ್, ಏಜ್ ಕ್ಯಾಟಗರಿ ವೈಸಲ್ಲಿ ಎಲ್ಲ ವಿಭಾಗದಲ್ಲಿ ಕೂಡ ಚೋಟಮಂಗ್ಳೂರು ಪ್ರಸ್ತುತಿಯಲ್ಲಿ ಇತ್ತು. ನಡಿಗೆಯಲ್ಲಿ ನೋಡಿದರೆ ಸತೀಶ್ ಭಂಡಾರ್ ಇದ್ದಾರೆ, ಮತ್ತು ಗೀತಕ್ಕ ಇದ್ದರು, ಶಟ್ಲಲ್ಲಿ ಸಂದೀಪಣ್ಣ ಇದ್ದರು. ಹೀಗೆ ಎಲ್ಲ ಕಡೆ ಈ ಚೋಟಮಂಗ್ಳೂರು ನಿಮ್ಮ ಹೆಸರು ಹೆಚ್ಚಿನ ಕಡೆ ಪ್ರಸ್ತುತ ಪಡ್ತಾ ಇತ್ತು. ಆದ್ದರಿಂದ ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಈ ಚೋಟಮಂಗ್ಳೂರು ಕ್ಲಬ್ಬು ಇನ್ನೂ ಕೂಡ ಎತ್ತರಕ್ಕೆ ಏರುವಲ್ಲಿ ನಿಮ್ಮೆಲ್ಲರ ಪರಿಶ್ರಮ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಕಳೆದ ವರ್ಷ ಕೂಡ ನಮ್ಮ ಹರಿಣಾಕ್ಷಿ ವಿ ಕೊಲ್ಯರವರು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿ ಜಿಲ್ಲೆಯಿಂದ ಪ್ರಶಂಸೆಗೆ ಪಾತ್ರರಾದವರು. ಖಂಡಿತ ಒಳ್ಳೆಯ ಕಾರ್ಯದರ್ಶಿಯನ್ನು ಕೂಡ ಪಡೆದಿದ್ದಾರೆ. ಕಾರ್ಯದರ್ಶಿಯವರ ನೆಕ್ಸ್ಟ್ ಅವರು ಪ್ರೆಸಿಡೆಂಟೇ ಆಗುವವರು. ಆದರೆ ಅವರ ಪರಿಚಯವನ್ನು ಹೇಳುವಾಗ ನಮಗೆ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಮೊನ್ನೆ ನಾನು 2-3 ಸಾರಿ ಅವರೊಂದಿಗೆ ಫೋನಲ್ಲಿ ಮಾತಾಡುವಾಗ ಟೀಚರ್ ಅವರು ಫೋನ್ ಇಡುವುದಿಲ್ಲ, ಯಾಕಂತ ಹೇಳಿದ್ರೆ ತುಂಬ ಮಾತಾಡಿದ್ರು. ಆದರೆ ಇಲ್ಲಿ ಬರುವಾಗ ಮಾತಾಡೋದೇ ಇಲ್ಲ. ಮತ್ತೆ ಹೇಳಿದ್ರು ನಾನು ಲಯನ್ಸಿಗೆ ಹೊಸಬ್ಬಳು ಅಂತ. ಆದರೆ ಟೀಚರ್ ಲಯನ್ಸ್ ಅಂತ ಏನು ನೀವೇನು ಹೆದರ್ಬೇಕಂತಿಲ್ಲ. ಯಾಕಂತ ಹೇಳಿದರೆ ನೀವು ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ ಅಲ್ಲಿಗೆ ಅಂತ ಇದು ಕಷ್ಟ ಅಲ್ಲ. ಆದ ಕಾರಣ ನಿಮಗೆ ಇದನ್ನು ಆರಾಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೊಂಡೋಗ್ಬೋದು. ಕಳೆದ 13 ವರ್ಷಗಳು ನಿಮ್ಮ ಬಯೋಡಾಟಾ ಯೋಗ ಓದುವಾಗ 13 ವರ್ಷಗಳಲ್ಲಿ ನೀವು ಮಾಡಿದಂಥ ಸೇವೆಯನ್ನು ಇನ್ನು ಮುಂದೆ ನಮ್ಮ ಲಯನ್ಸ್ನಲ್ಲಿ ಮಾಡಲಿಕ್ಕೆ ಇರುವುದಷ್ಟೇ. ಆದ್ದರಿಂದ ಆ ಸೇವೆಗಳು ಇನ್ನೂ ಕೂಡ ಇದೇ ರೀತಿ ಮುಂದುವರಿಲಿ. ಯಾಕೆಂತೇಳಿ ಲಯನ್ಸ್ ನಾವು ಪ್ರತಿ ವರ್ಷ ಹೊಸ ತಂಡವಾಗಿ ಮುಂದುವರಿತೇವೆ. ಈ ನದಿಯ ನೀರು ಮುಂದಕ್ಕೆ ಯಾವಾಗಲೂ ಸಾಗ್ತಾ ಇರ್ತದೆ, ಅದು ಯಾವಾಗಲೂ ಹಿಂದಕ್ಕೆ ಬರುವುದಿಲ್ಲ. ಆದ್ದರಿಂದ 1917ರಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಯಾವಾಗ ಹುಟ್ಟಿತೋ ಆವತ್ತಿನಿಂದ ಅದು ಮುಂದುವರಿತಾ ಇದೆ. ಕ್ಲಬ್ಗಳು ಬರ್ತವೆ, ಸದಸ್ಯರು ಬರ್ತಾರೆ, ಕೆಲವು ಸದಸ್ಯರು ಹೋಗ್ತಾರೆ, ಒಳ್ಳೆಯ ಸದಸ್ಯರು ಇರ್ತಾರೆ. ಆದ್ದರಿಂದ ಇದ್ದ ಸದಸ್ಯರಲ್ಲಿ ನಾವು ಸೇವೆ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವುದು. ಆ ನಿಟ್ಟಿನಲ್ಲಿ ಜಾಸ್ತಿ ಹೊತ್ತನ್ನು ನಾನೇನು ತೆಗೆದುಕೊಳ್ಳದೆ, ನನಗೇನು ಇನ್ಸ್ಟಾಲಿಂಗ್ ಮಾಡಲಿಕ್ಕೆ ಅವಕಾಶವನ್ನೊಂದು ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಒಂದು ಸಣ್ಣ ಕಥೆಯ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಇಲ್ಲಿ ಮಧುರೆ ಮೀನಾಕ್ಷಿ ಅಮ್ಮನ ದೇವಸ್ಥಾನದ ಪಕ್ಕ ಒಂದು ಸಣ್ಣ ಪೆನ್ನಿನ ಅಂಗಡಿ ಇತ್ತು, ಸ್ಟೋರ್ ಪೆರಿಯಾರ್ ಸ್ವಾಮಿ ಅಂತ ಹೇಳುವ ನಿಟ್ಟಿನಲ್ಲಿ, ಪೆರಿಯಾರ್ ಸ್ವಾಮಿ ಅಂತ ಹೇಳುವ ಒಂದು ಪೆನ್ನಿನ ಅಂಗಡಿ ಇತ್ತಂತೆ. ಆ ಪೆನ್ನನ್ನು ಮಾರುವವರು ಒಬ್ಬರು ಪೆರಿಯಾರ್ ಸ್ವಾಮಿ ಮತ್ತು ಅವರ ಧರ್ಮಪತ್ನಿ ಅಂಗಡಿಯಲ್ಲಿ ಇರ್ತಾಯಿದ್ರು. ಅಲ್ಲೇ ಒಂದು ಸ್ಕೂಲ್ ಇತ್ತು. ಆ ಸ್ಕೂಲಿನ ಮಕ್ಕಳಿಗೆ ಈ ಪೆರಿಯಾರ್ ಸ್ವಾಮಿ ಯಾವಾಗಲೂ ಪೆನ್ನು ಬಂದು ಕೇಳಿದರೆ ಪೆನ್ನು ಕೊಡುವುದಂತೆ, ಹಣ ತಗೊಳ್ಳಿಕ್ಕಿಲ್ಲ. ಇದು ಇದೇ ರೀತಿ ಮುಂದುವರಿತಾ ಇತ್ತು. ಒಮ್ಮೆ ಹೆಂಡತಿ ಅಂತ ಹೇಳಿದ ಕೂಡಲೇ ಈ ಕಿಸೆಯಿಂದ ಹಣ ಹೋಗುವಾಗ ಕೂಡಲೇ ಹೆಂಡತಿ ಅದಕ್ಕೊಂದು ಬ್ರೇಕ್ ಆಗಲಿಕ್ಕೆ ಉಂಟು. ಅದು ಕುಟುಂಬ ಅಂತ ಇರುವಾಗ ಇದ್ದದ್ದೇ. ಆದರೆ ನನ್ನ ಹೆಂಡತಿ ಹಾಗೆ ಅಲ್ಲ, ಅವಳು ಯಾವುದಕ್ಕೂ ಇಷ್ಟರವರೆಗೆ ಮಾತಾಡಲಿಲ್ಲ. ಆಗ ಹೆಂಡತಿ ಹೇಳಿದ್ರು, ನೀವು ಇದೇ ರೀತಿ ವರ್ಷ ಮಕ್ಕಳಿಗೆ ಪೆನ್ನು ಕೊಟ್ಟರೆ ನಮ್ಮ ಪರಿಸ್ಥಿತಿ ಹೇಗೆ ಆಗಬೇಕು? ಈಗಾಗಲೇ ನೀವು ನನ್ನ ಲೆಕ್ಕದಲ್ಲಿ ಒಂದು 3,000 ಪೆನ್ನುಗಳನ್ನು ನೀವು ಮಕ್ಕಳಿಗೆ ಕೊಟ್ಟಿದ್ದೀರಿ, 1 ರೂಪಾಯಿ ಹಣ ಕೂಡ ತಗೊಳ್ಳಿಲ್ಲ. ಈ ರೀತಿ ಆದರೆ ನಮ್ಮ ಜೀವನ ಹೇಗೆ ಸಾಗಬಹುದು? ಅಂಗಡಿ ಮುಚ್ಚಬೇಕಾದೀತಾ ಅಂತ ಹೇಳಿದಂತೆ. ಮತ್ತು ಹೆಂಡತಿಯ ಮಾತನ್ನು ನಾವು ಎಲ್ಲರೂ ಹಾಗೆ ಅಲ್ಲ, ನಾವು ಕಿವಿಗೆ ತಗೊಳ್ಳೋದು, ಆಯ್ತಾಯ್ತು ನೋಡುವ ಅಂತ ಹೇಳೋದು, ಅಲ್ಲಿಗೆ ಮುಚ್ಚಾಕೋದು. ಹೀಗೆ ಮುಂದುವರಿತಾ ಇತ್ತು. ಸುಮಾರು ಮುಂದುವರಿದ ಹಾಗೆ ಕೊನೆಗೆ ಅವರ ಅಂಗಡಿ ಕೂಡ ಮುಚ್ಚಲ್ಪಟ್ಟಿತ್ತು. ಹೆಂಡತಿ ಯಾವಾಗಲೂ ಬೈತಾ ಇದ್ಲಂತೆ, ನಮ್ಮಲ್ಲಿದ್ದೆಲ್ಲ ಯಾರಿದೆ ಆನೆಯ ಪಂಡೆ ಬುರ್ಚಿ ಅಂತ. ಹಾಗೆ ಅಲ್ಲಿ ಅವರು ತಮಿಳಲ್ಲಿ ಹೇಳಿರ್ಬೋದು, ಅದು ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಏನೇ ಇರಲಿ, ಸುಮಾರು 18 ವರ್ಷಗಳ ಬಳಿಕ ಆ ಊರಿಗೆ ಇವರ ಮನೆ ಹತ್ರ, ಇವರ ಮನೆ ಒಂದು ಹಳ್ಳಿಯಲ್ಲಿತ್ತು. ಆ ಹಳ್ಳಿಗೆ ಒಂದು ದೊಡ್ಡ ಕಾರ್ ಬಂದು ನಿಂತಂತೆ, ದೊಡ್ಡ ಕಾರ್. ಇಡೀ ಊರಿನ ಮಕ್ಕಳು ದೊಡ್ಡವರೆಲ್ಲ ಇಷ್ಟು ದೊಡ್ಡ ಕಾರ್ ಈ ಊರಿಗೆ ಫಸ್ಟ್ ಬರೋದಂತೇಳಿ ಎಲ್ಲರೂ ಅಲ್ಲಿಗೆ ಬಂದರು. ಆ ಕಾರ್ನ ಹತ್ರ ತುಂಬ ಜನ ಇದ್ರು. ಅವ್ರು ಬಂದು ಕೇಳಿದ್ರಂತೆ, ಕಾರಿಂದ ಇಳಿದ ಕೂಡಲೇ ಪೆರಿಯಾರ ಸ್ವಾಮಿ ಇಲ್ಲಿದ್ದಾರೆ ಅಂತ. ಸೊ ಎಲ್ಲ ಹುಡ್ಕೊಂಡು ಹೋದ್ರು. ಅವ್ರು ಹೇಳಿದ್ರಂತೆ. ಆಗ ಹೋಗಿ ಆ ಕಾರಿನಿಂದ ಇಳಿದ ವ್ಯಕ್ತಿ ಹೋಗಿ ಅವರ ಕಾಲು ಹಿಡಿದಂತೆ ಮತ್ತೆ ಹೇಳಿದಂತೆ,
ಪೆರಿಯಾರ್ ಸ್ವಾಮಿ ಅವರೇ, ನಿಮ್ಮಿಂದಾಗಿ ನಾನು ಇಷ್ಟು ದೊಡ್ಡ ಜನ ಆದೆ. ಪೆರಿಯಾರ್ ಸ್ವಾಮಿಗೆ ಆಯ್ತಂತೆ, ನಾನೇನು ಇವನಿಗೆ ಮಾಡಿದೆ, ನನಗೆ ಇಂದು ಪರಿಚಯ ಇಲ್ಲ, ಏನು ಎಂತಂತ ಗೊತ್ತಾಗಲಿಲ್ಲ ಅಂತ. ಮತ್ತೆ ನೋಡುವಾಗ ಅವ ಹೇಳಿದಂತೆ, ನೀವು 18 ವರ್ಷಗಳ ಹಿಂದೆ ನಾನು ಎಕ್ಸಾಮಿನ ದಿವಸ ನನಗೆ ಬರೀಲಿಕ್ಕೆ ಪೆನ್ ಇರಲಿಲ್ಲ, ಆವತ್ತು ನನಗೊಂದು ನೀವು ಪೆನ್ ಕೊಟ್ಟಿದ್ದೀರಿ, ಆವತ್ತು ನಾನು ಬರೆದ ಆ ಪರೀಕ್ಷೆಯಿಂದ ಇವತ್ತು ನಾನು ಈ ಎತ್ತರಕ್ಕೆ ಇಳಿದಿದ್ದೇನೆ. ಆದ್ದರಿಂದ ನಾನೊಂದು ಸ್ವಂತ ಉದ್ದಿಮೆ ಮಾಡಿದೆ, ನನ್ನ ಲಾಭದ ಅಂಶದಲ್ಲಿ ನಿಮಗೆ ಒಂದು ಸ್ವಲ್ಪ ಏನಾದರೂ ಕೊಡಬೇಕಂತ ಹೇಳುವ ನಿಟ್ಟಿನಲ್ಲಿ ಒಂದು ಚೆಕ್ 10 ಲಕ್ಷ ರೂಪಾಯಿಯ ಮೊತ್ತದ ಚೆಕ್ಕನ್ನು ಬರೆದು ಕೊಟ್ಟಂತೆ. ಸೊ ಅದು ಆವತ್ತಿನ ಪೇಪರಲ್ಲಿ ಪೂರ್ತಿಯಾಗಿ ಪ್ರಸಾರವಾಯಿತು. ಬೇರೆ ಬೇರೆ ಅಷ್ಟೊತ್ತಿಗೆ 3,000 ಪೆನ್ನು ಕೊಟ್ಟಿದ್ದಾರೆ ನೋಡಿ. ಅಷ್ಟೊತ್ತಾಗುವಾಗ ಎಲ್ಲರಿಗೆ ನೆನಪಾಯ್ತಂತೆ, ಬಂದು ಇವರ ಮನೆಯ ಮುಂದೆ ಕ್ಯೂ ಅಂತೆ, ಎಲ್ಲ ಆವತ್ತಿಂದ ಪೆನ್ನು ಕೊಂಡೋದ್ರು. ಆದರೆ ಅವರು ಮತ್ತೆ ಯಾರ್ದು ಇದನ್ನು ತಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದರೆ ಸೇವೆ ಆ ರೀತಿಯಲ್ಲಿತ್ತು. ನಾವು ಮಾಡುವಂತಹ ಸೇವೆ ದೇವರಿಗೆ ಸಮಾನಾಂತರದ್ರಿಂದ ದೇವರು ಯಾವುದರ ರೂಪದಲ್ಲಿ ಖಂಡಿತವಾಗಿ ಕೊಡ್ತಾರೆ. ಅದರಿಂದ ನಾವು ಮಾಡುತ್ತಿರುವಂಥ ಲಯನ್ಸಿನವರು ಏನೋ ಹೇಳ್ತಾರೆ, ನಾವು ಒಂದು ಕೈಯಲ್ಲಿ ಕೊಟ್ಟದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು, ಈ ಸೇವೆಗಳು ಯಾವಾಗಲೂ ಹೀಗೆ ಇರಲಿ ಅನ್ನೋ ಹೇಳುತ್ತಾ ನಾನು ನನ್ನ ಪದಗ್ರಹಣಕ್ಕೆ ಹೋಗ್ತಾ ಇದ್ದೇನೆ. ನಾನು ಕಾರ್ಯದರ್ಶಿ ಅವ್ರ ಹತ್ರ ಕಾರ್ಯದರ್ಶಿಯವರು ಕಮಲಾ ಟೀಚರ್ ಅವರೇ, ಇದು ನಿಮ್ಮ ಬೋರ್ಡಲ್ಲಿ ಪಾಸಾಗಿದ್ದ ಲಿಸ್ಟ್ ನನಗೆ ಕೊಟ್ಟಿದ್ದೀರಂತ ಭಾವಿಸ್ತೇನೆ. ಎಸ್, ಓಕೆ, ಥ್ಯಾಂಕ್ ಯು. ಸೊ ನಾನು ಫಸ್ಟ್ ಲಯನ್ಸ್ ಟೇಮರ್ ಲಯನ್ ವೇಣುಗೋಪಾಲ್ರವರು ಎದುರು ಬರಬೇಕು. ವೇಣುಗೋಪಾಲ್ರವರೇ ಸರ್, ಅಲ್ಲೇ ನಿಲ್ಲಿ. ಓಕೆ, ನಿಮ್ಗೆ ಗೊತ್ತಿದೆ, ನೀವು ಎಕ್ಸ್ಪೀರಿಯನ್ಸ್ಡ್ ಮೆಂಬರ್ ಹಾಗೂ ನೀವು ಕೂಡ ಒಂದು ಬಿಸ್ನೆಸ್ ಮ್ಯಾನ್. ನಿಮ್ಮನ್ನಿಲ್ಲಿ ಲಯನ್ಸ್ ಟೇಮರ್ ಆಗಿ ನಿಮಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ. ಸೊ ಆದರೆ ಲಯನ್ಸ್ ಟೇಮರ್ ಆಗಿರ್ಬೇಕಂತ ಹೇಳಿದ್ರೆ ನಾವು ಕಾರ್ಯಕ್ರಮದ ಮೊದಲು ಒಂದು 10 ನಿಮಿಷ ಮೊದಲು ನೀವು ಬರಬೇಕು, ಹೋಗಬೇಕು, ಎಲ್ಲವನ್ನು ಮುಗಿಸಿ. ಹಾಗೆ ಗ್ಯಾಂಗ್ ಗೆವೆಲ್, ನಮ್ಮ ಲಯನ್ಸಿನ ಗ್ಯಾಂಗ್ ಗೆವೆಲ್, ಈ ಬ್ಯಾನರ್, ಇದರೆಲ್ಲ ಜವಾಬ್ದಾರಿ ನಿಮಗೆ ಈ ವರ್ಷ. ಕಳೆದ ವರ್ಷ ಇಷ್ಟರವರೆಗೆ ಏನಾಗಿದೆ ಅದು ನಂಗೆ ಗೊತ್ತಿಲ್ಲ, ಈ ವರ್ಷ ಇದರ ಜವಾಬ್ದಾರಿ ನಿಮಗೆ. ಹಾಗೆ ಬಂದವರನ್ನೆಲ್ಲರನ್ನು ವೆಲ್ಕಮ್ ಮಾಡೋದು ಕೂಡ ಅದು ನಿಮ್ಮ ಜವಾಬ್ದಾರಿ. ಯಾಕಂತ ಹೇಳಿದರೆ ಪದಾಧಿಕಾರಿಗಳು ವೇದಿಕೆಯಲ್ಲಿ ಇರ್ತಾರೆ ಅಥವಾ ಬೇರೆ ಬೇರೆ ನಮ್ಮ ಸದಸ್ಯರು ಬೇರೆ ಬೇರೆ ಜವಾಬ್ದಾರಿಯಲ್ಲಿರ್ತಾರೆ. ಆದರೆ ಈ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ವರ್ಷ ಆ ಜವಾಬ್ದಾರಿಯನ್ನು ನೀವು ಮಾಡೋದಾದರೆ ನಿಮ್ಮ ಸಮ್ಮತಿಯನ್ನು ಸೂಚಿಸಬೇಕು. ಓಕೆ, ಅಲ್ಲೇ ಇರಿ. ಹಾಗೆ ಲಯನ್ ಟೇಲ್ ಟ್ವಿಸ್ಟರ್ ಹರೀಶ್ ಪಿಲಾರ್, ಮೇಬಲ್ ಡಿಸೋಜಾ ಬರಲಿಲ್ಲ. ಬರುವಾಗಲೇ ಹೇಳಿದ್ದಾರೆ 2-3 ತುಂಬ ಸದಸ್ಯರಿಗೆ ಜ್ವರ ಉಂಟಂತೇಳಿ. ಕ್ಲಬ್ PRO ವಿದ್ಯಾಧರ್ ಶೆಟ್ಟಿ ಸರ್, ನಿಮಗೆ ನಾನೇನು ಹೇಳಬೇಕಂತಿಲ್ಲ. ಯಾಕೆಂತ ಹೇಳಿದರೆ ಈಗಾಗಲೇ ನಮ್ಮ ಪುರಾಲ್ ಇದು ನಮ್ಮ ಹೊಸ ಕುರಲ್ ಟಿವಿಯ ಚಾನಲಲ್ಲಿ ನಮ್ಮದು ಕ್ಲಬ್ PROದ್ದು ಕೂಡ ಕೆಲಸ ಅಷ್ಟೇ. ನಮ್ಮ ಕ್ಲಬ್ಬಿನಲ್ಲಿ ಆಗುವಂತಹ ಕೆಲಸ ಕಾರ್ಯಗಳನ್ನು ನಾವು ಸಮಾಜಕ್ಕೆ ಪ್ರಚಾರ ಪಡಿಸುವ ದೃಷ್ಟಿಯಿಂದ ಅದರ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಆದ್ದರಿಂದ ಆ ಕೆಲಸವನ್ನು ನೀವು ಮಾಡುತ್ತೀರಿ. ನಿಮಗೆ ಸಮ್ಮತಿ ಇದ್ದರೆ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ ಸರ್. ಥ್ಯಾಂಕ್ ಯು ಸರ್. ನೀವು ಕೂತ್ಕೊಳ್ಳಿ ಸರ್. ನೀವು ಚೇರ್ಪರ್ಸನ್ ಲಕ್ಷ್ಮಣ್ ಸನಿ ಸರ್ ಹಾಗೂ ಸರಿತಾ ಮಹೇಶ್ ಸರ್. ನೀವು ಕೂಡ ಓಲ್ಡ್ ಸದಸ್ಯರು, ನೀವು ಬರುವಾಗಲೇ ಕೈ ಎತ್ತಿದ್ರಿ. ಯಾಕೆಂತ ಹೇಳಿದರೆ ಚೋಟಮಂಗ್ಳೂರಿನಲ್ಲಿ ನೀವು ಯಾವಾಗಲೂ ಸರ್ವಿಸಲ್ಲಿ ಇರುವವರು, ಆದ್ದರಿಂದ ನಾನೇನು ಹೆಚ್ಚಾಗಿ ಹೋಗಲಿಕ್ಕಿಲ್ಲ. ಖಂಡಿತವಾಗಲೂ ನಮ್ಮ ಸೇವೆಗಳು ಸಂಕಷ್ಟದಲ್ಲಿರುವವರಿಗೆ, ದೀನ ದಲಿತರಿಗೆ ಅಥವಾ ಯಾರಿಗೆ ಅವಶ್ಯಕತೆ ಉಳ್ಳ ಅಂಥವರಿಗೆ ನಾವು ಸೇವೆಯನ್ನು ಮಾಡೋಣ. ಆ ನಿಟ್ಟಿನಲ್ಲಿ ನೀವು ಯಾವಾಗಲೂ ಸೇವಾ ಕಾರ್ಯಕ್ರಮದಲ್ಲೇ ತೊಡಗಿಸಿಕೊಂಡವರು, ಅದರಿಂದ ನಾನೇನು ಜಾಸ್ತಿ ಹೇಳುವುದಿಲ್ಲ. ಆದರೆ ಈ ನಿಮ್ಮ ಒಪ್ಪಿಗೆ ಇದ್ದರೆ ನೀವೊಂದು ಸಮ್ಮತಿಯನ್ನು ಸೂಚಿಸಿ. ವಂದನೆಗಳು ಸರ್. ನೀವು ಕೂತ್ಕೊಳ್ಳಿ ಸರ್. ಕಲ್ಚರಲ್ ಚೇರ್ಪರ್ಸನ್ ಉಷಾ ಚಂದ್ರನ್, ಸಪ್ನಾ ಹರೀಶ್, ಪ್ರಜ್ಞಾ, ಎಲ್ಲವನ್ನು ಅದನ್ನು ಮಲ್ಲಿಕ ಮತ್ತೆ ಮಾಡಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ಬರಲಿಲ್ಲ. ಸ್ಪೋರ್ಟ್ಸ್ ಚೇರ್ಪರ್ಸನ್ ಗೀತಾ ಹೆಗ್ಡೆ, ಸುರೇಶ್ ಬಂಗೇರ. ಅಂದರೆ ನೀವೀಗ ಮೇಲೆ ಇದ್ದರೆ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನು ಕೆಳಗೆ ಹೋದದ್ದು ಬೇರೆದಾಗಲ್ಲ, ಇಲ್ಲಿ ಸ್ಟೇಜಲ್ಲಿ ಇದು ಕೇಳುವುದಿಲ್ಲ. ಇಲ್ಲಿ ಮಾತಾಡಿದರೆ ಕೆಳಗಿನವರಿಗೆ ಚಂದ ಕೇಳ್ತದಂತ ಭಾವಿಸ್ತೇನೆ.
ನಮಗೆ ಇಲ್ಲಿ ಸ್ವಲ್ಪ ಕೇಳುವುದಿಲ್ಲ, ಏನೇ ಇರಲಿ. ಸ್ವಲ್ಪ ಹಾಗೆ ನಾನು ಜೋರಾಗಿ ಬಬ್ಬೇಡಿದ್ದು. ಗೀತಕ್ಕ, ಸ್ಪೋರ್ಟ್ಸ್ನ ಬಗ್ಗೆ ಏನು ಮಾತಾಡಲಿಕ್ಕೆ ಇಲ್ಲ. ನೀವು ಸ್ಪೋರ್ಟ್ಸ್ನಲ್ಲಿ ಗೆದ್ದವರು, ಮತ್ತು ಸ್ಪೋರ್ಟ್ಸಲ್ಲಿ ಆಡಿದವರು, ಎಲ್ಲದರಲ್ಲಿ ಇದ್ದೀರಿ. ಕಳೆದ ವರ್ಷ ಕೂಡ ನಾನು ನೋಡಿದ್ದೇನೆ, ಆದರೆ ಅರ್ಧದಲ್ಲಿ ಹೋಗುವಾಗೆ ಆಗಬಾರ್ದು ಯಾವಾಗಲೂ. ಖಂಡಿತ ನಮ್ಮ ಡಿಸ್ಟಿಕ್ ಸ್ಪೋರ್ಟ್ಸ್ ಇದೆ, ಶಟ್ಲ್ ಇದೆ. ಈಗಾಗಲೇ ನಿಮ್ಮ ಕ್ಲಬ್ಬಿನಿಂದ ಎಲ್ಲನೂ ಕರ್ಕೊಂಡು ಬರ್ತಾ ಇದ್ದೀರಿ. ಮುಂದಿನ ಈ ಕೆಲಸಗಳನ್ನು ನೀವು ಮಾಡುವುದಿದ್ರೆ ನಿಮ್ಮ ಸಮ್ಮತಿಯನ್ನು ಸೂಚಿಸಿ ವಂದನೆಗಳು. ಇದು ಕೇಂದ್ರ ಇರುಮೂಲೆ ಉಂತಲೆ ತೊಂದರೆ ಅರೆಂಜ್ ಜಾಬಡದ ನೀರು ಜಪೋಚ್ ಇರುಮೂಲೆ ಉಂತಲೆ. ಸತೀಶ್ ಭಂಡಾರಿ ಅವರು, ನಾನು ತಿಳಿದುಕೊಂಡ ಹಾಗೆ ಈ ಕ್ಲಬ್ಬಿಗೆ ಸಾಧಾರಣ 30 ಸದಸ್ಯರನ್ನು ಅಂದಾಜು ನೀವು ತಂದಿದ್ದೀರಿ. ಸಾಧಾರಣ ನೀವು 30 ಸದಸ್ಯರನ್ನು ಈ ಕ್ಲಬ್ಬಿಗೆ ತಂದಿದ್ದೀರಂತ ನನ್ನ ನೆನಪು. ಆದರೆ ನಾವು ಅದನ್ನು ಉಳಿಸ್ಕೊಳ್ಬೇಕೀಗ. ಪೂರ ಜಾಯಿನ್ ಆರಂಡು ಸರಿ. ಇತ್ತೆ ಜಾಯಿನ್ ಆಪನ ಮುಖ್ಯ ಆಯ್ತು. ಬತ್ತಿನ ಸದಸ್ಯರನ್ನ ಮತ್ತೆ ಗಟ್ಟಿ ಪದ ನೋಡಿ ಇತ್ತೆ ಸೀನಿಯರ್ಸ್ ನಕ್ಲು ಪೂರಲ್ಲೇ ರೀ ಅಲ್ಲ. ಇಂಚಿಪ್ಪ ಬತ್ತಿನ ಜನಕ್ಲು ನಂಗೆ ಉಂತೋಡು ಮತ್ತೆ ಅವು ಮೆಂಬರ್ಶಿಪ್ ಚೇರ್ ಇನ್ನೂ ಕೂಡ ಬರಲಿಕ್ಕಿದ್ದಾರೆ. ಆದರೆ ನಾವು ರಿಟೆನ್ಷನನ್ನು ಮಾಡುವ, ಆದ ಕಾರಣ ಇನ್ನು ಮುಂದೆ ಕೂಡ ಈಗಾಗಲೇ ಅದನ್ನೊಂದು 30ಕ್ಕೆ ನಾವು ಕೊಂಡೋಗುವ. ಈ ವರ್ಷ ಒಂದು 30ಕ್ಕೆ ಕೊಂಡೋಗುವ. ನಮ್ಮ ಗವರ್ನರ್ಸ್ದು ಕೂಡ ಒಂದು ಆರ್ಡರ್ ಇದೆ ನಮಗೆ. ಆ ನಿಟ್ಟಿನಲ್ಲಿ ನೀವು ಇನ್ನು ಕೆಲಸ. ಎಸ್, ಓಕೆ, ಥ್ಯಾಂಕ್ ಯು. ಎಲ್ಶೆಫ್ ಕೋಆರ್ಡಿನೇಟರ್ ನಿಶಾಂತ್ ಶೆಟ್ಟಿ, ನೀವೊಂದು ಈ ವರ್ಷ MGF ಆಗಬೇಕು. MGF ಆಗದಿದ್ರು ಕೂಡ ನಮ್ಮದು ಕ್ಯಾಂಪೇನ್ 100 ಅಂತ ಇದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಆದರೂ ಕೊಟ್ಟರು ಕೂಡ ಸೊ ಅದು ಕೂಡ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ಗೆ ಹೋಗ್ತದೆ. ಸೊ ನೀವು ಈಗಾಗಲೇ ನೋಡಿರ್ಬೋದು, ಕಳೆದ ವರ್ಷ ಕೂಡ ನಾವು ನಮ್ಮ ಕುಡುಪಿ ಅರವಿಂದ್ ಸಮಯದಲ್ಲಿ ಇಸ್ಕಾನ್ ಅಕ್ಷರ ದಾಸೋಹಕ್ಕೆ ನಾವೊಂದು 25 ಲಕ್ಷ ರೂಪಾಯಿ ಮೊತ್ತದ ಟ್ರಕ್ಕನ್ನು ಕೊಟ್ಟಿದ್ದೇವೆ. ಅದು ಕೂಡ ಮೊನ್ನೆ ಜೂನ್ ತಿಂಗಳಲ್ಲಿ. ಇದು ನಮಗೆ ಇಂಟರ್ನ್ಯಾಷನಲ್ ಫೌಂಡೇಶನಿಂದ ಬರುವಂಥ ಹಣ. ಸೊ ನಾವು ಅಲ್ಲಿಂದ ಬರುವಾಗ ಸೊ ನಾವು ಇಲ್ಲಿಂದ ಸ್ವಲ್ಪ ಆದರೂ ಕೊಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಗವರ್ನರ್ ಕೂಡ MGFಗೆ ಅವರದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. 25,000 ರೂಪಾಯಿ ಅವರು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಸೊ ಈ ವರ್ಷ ನಮಗೆ 94,000 ರೂಪಾಯಿ ಒಂದು MGFಗೆ ಕೊಡಲಿಕ್ಕಿದೆ. ಮತ್ತು RC ಅವ್ರ ಹತ್ರ ನೀವು ಕೂಡ ಮತ್ತೆ ಮಾತಾಡ್ಬೋದು ಅವರ ಕಾಂಟ್ರಿಬ್ಯೂಷನಿಗೆ. ಸೊ ಆದ್ದರಿಂದ LCFಗೆ ನಿಮ್ಮ ದೇಣಿಗೆಯನ್ನು ನೀವು ನೀಡುವುದಾದರೆ ಖಂಡಿತ ನಿಮ್ಮ ಸಮ್ಮತಿಯನ್ನು ಸೂಚಿಸಬೇಕು. ದೇಣಿಗೆ ನಿಲ್ಲಿಕ್ಕಿಲ್ಲ, ತೊಂದರೆ ಇಲ್ಲ. ಅದನ್ನು ಬೇರೆ ಸದಸ್ಯರಿಂದ ಆದರೂ ತೆಗಿಬೋದು, ಯಾಕಂದ್ರೆ ನಾವೇ ಕೊಡಬೇಕಂತ ಇಲ್ಲ. ಸದಸ್ಯರು ತುಂಬ ಇದ್ದಾರೆ, ಯಾರಿಂದ ಆದರೂ ಒಂದು MGFಗೆ ಒಂದು ಪ್ರಯತ್ನ ಪಡಿ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದರೆ ನಿಮ್ಮ ಸಮ್ಮತಿಯನ್ನು ಸೂಚಿಸಿ ವಂದನೆಗಳು ಸರ್. ಹಾಗೆಯೇ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಾಲಕೃಷ್ಣ ಶೆಟ್ಟಿ, ಡಾಕ್ಟರ್ ರವಿವರ್ಮ ಆಳ್ವ, ಮಹೇಶ್ ಕುಮಾರ್, ದಿವಾಕರ್, ಸಂದೀಪ್ ಹೆಗ್ಡೆ, ಅಡ್ವೊಕೇಟ್ KC ನಾರಾಯಣನ್, ರಾಮಚಂದ್ ಸರ್, ನೀವೆಲ್ಲ ಸೀನಿಯರ್ಸ್, ಚಾರ್ಟರ್ ಮೆಂಬರ್, ಎಲ್ಲ ಅಧ್ಯಕ್ಷರಾದವರು, ZC ಆದವರು, KC ನಾರಾಯಣ್ RLLI ALLI ಅಟೆಂಡ್ ಆದವರು. ಆದ್ದರಿಂದ ಡೈರೆಕ್ಟರ್ನವರ ಕೆಲಸ ಏನಂತ ನಿಮಗೆ ಗೊತ್ತೇ ಇದೆ. ಖಂಡಿತವಾಗಲೂ ಈ ಕ್ಲಬ್ಬಿನ ಬೆನ್ನೆಲುಬು ನೀವು. ಏನು ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳು ಏನು ಕೆಲಸ ಮಾಡಬೇಕಂತ ಹೇಳಿದರೂ ಕೂಡ ಅದು ಬೋರ್ಡಲ್ಲಿ ತೀರ್ಮಾನ ತಗೊಂಡ್ರೆ ಅದೊಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿತದೆ. ಯಾಕೆಂತ ಹೇಳಿದರೆ ನಾವೇ ಆ ಒಂದು ಏನಲ್ಲಿ ಹೆಡ್ ಟೇಬಲಲ್ಲಿ ಕೂತ್ಕೊಂಡು ನಾವು ಕೆಲವೊಂದು ಚರ್ಚೆಗಳನ್ನು ಮಾಡುವ ಬದಲು ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಒಂದು ನಿರ್ಣಯಗಳು ಒಳ್ಳೆಯ ರೀತಿಯಲ್ಲಿ ಬರ್ತವೆ. ಆ ನಿಟ್ಟಿನಲ್ಲಿ ನೀವು ಛೋಟಾ ಮ್ಯಾಂಗ್ಳೂರು ಕ್ಲಬ್ಬಿಗೆ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿದರೆ ನಿಮ್ಮ ಸಮ್ಮತಿಯನ್ನು ಸೂಚಿಸಿ ಒಂದು ಜೋರದ ಚಪ್ಪಾಳೆ ನಮ್ಮ ಎಲ್ಲ ಡೈರೆಕ್ಟರ್ಸರಿಗೆ. ವೈಸ್ ಪ್ರೆಸಿಡೆಂಟ್, ಫಸ್ಟ್ ವೈಸ್ ಪ್ರೆಸಿಡೆಂಟ್ ವಿದ್ಯಾಧರ್ ಶೆಟ್ಟಿ, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಭಾನುಮತಿ K, ಥರ್ಡ್ ವೈಸ್ ಪ್ರೆಸಿಡೆಂಟ್ ಹರೀಶ್ ಕುಮಾರ್ ಉಳ್ಳಾಲ್. ವಿದ್ಯಾಧರ್ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಸಾಕು, ನಮಗೆ ಒಬ್ಬರೇ ಸಾಕು. ಮತ್ತೆ ಮುಂದಕ್ಕೆ ನೋಡುವ, ಇನ್ನು 2 ವರ್ಷದ ಸಮಯದಲ್ಲ. ಅದರಿಂದ ಸರ್, ನಿಮ್ಮ ಕರ್ತವ್ಯ ಏನಂತ ಹೇಳಿದರೆ, ಒಂದು ವೇಳೆ ಅಧ್ಯಕ್ಷರು ಆಬ್ಸೆಂಟ್ ಆದರೆ ಅವರ ಅನುಪಸ್ಥಿತಿಯಲ್ಲಿ ನೀವು ಕ್ಲಬ್ಬನ್ನು ಮುನ್ನಡೆಸಬೇಕು. ಈಗ ಮೀಟಿಂಗ್ಗೆ ಕೆಲವು ಒಂದು ಅನಿವಾರ್ಯ ಕಾರಣಗಳಿಂದ ನಮ್ಮ ಅಧ್ಯಕ್ಷರಿಗೆ ಆವತ್ತು ಬರಲಿಕ್ಕೆ ಆಗದಿದ್ದರೆ ಅಥವಾ ಅಧ್ಯಕ್ಷರ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕು. ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದಾದರೆ ನಿಮ್ಮ ಸಮ್ಮತಿಯನ್ನು ಸೂಚಿಸಿದರು. ವಂದನೆಗಳು. ಕ್ಲಬ್ ಟ್ರೆಸರರ್ ಪ್ರಕಾಶ್ ಗಟ್ಟಿ ಸರ್, ನಿಮ್ಮ ಬಹಳ ಚಂದವಾಗಿ ಪ್ರಾರ್ಥನೆಯನ್ನು ಮಾಡಿದಿರಿ, ಬಹಳ ಖುಷಿ ಆಯಿತು. ಯಾಕೆಂತ ಹೇಳಿದರೆ ಒಂದು ಕಾರ್ಯಕ್ರಮ ಪ್ರಾರಂಭವೇ
ನಮ್ಮ ಪ್ರಾರ್ಥನೆ. ಆದರೆ ಆ ಪ್ರಾರ್ಥನೆ ಸುಶ್ರಾವ್ಯವಾಗಿ ಬಂದಾಗ ನಮಗೆ ಕೂಡ ಒಂದು ಮನಸ್ಸಿಗೆ ಅದೊಂದು ಆನಂದವನ್ನು ಕೊಡ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಬಯೋಡೇಟನ್ನು ಓದುವಾಗ ನೀವು ತುಂಬ ಕೇಳಿದೆ, ನೀವು ತುಂಬ ಆರ್ಟಿಸ್ಟ್ ಏನೇ ಇರಲಿ, ಮಂದಹಾಸದ ನಗು ಮುಖದ ನೀವು ಈ ವರ್ಷ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರಿನ ಟ್ರೆಸರರ್. ಸೊ ಹಣಕಾಸಿನ ವ್ಯವಹಾರ, ಮೆಂಬರ್ಸಿಗೆ ಹಣ ಕೇಳುವಾಗ ಕೋಪ ಬರುವುದು ಸಹಜ. ಆದರೆ ಸ್ವಲ್ಪ ನಗುತ್ತಾ ಕೇಳಿದರೆ ಅದು ಕೂಡ ಅವರಿಗೆ ಸಂತೋಷವಾಗ್ತದೆ. ಸೊ ನಾವು ಡಿಸ್ಟಿಕ್ಕಿಗೆ ಡ್ಯೂಸ್ ಕಟ್ಟಬೇಕು, ಇಂಟರ್ನ್ಯಾಷನಲ್ಗೆ ಡ್ಯೂಸ್ ಕಟ್ಟಬೇಕು. ಅದರ ಮೊದಲು ನಾವೆಲ್ಲ ಸದಸ್ಯರಿಂದ ಕಲೆಕ್ಟ್ ಮಾಡಬೇಕು. ಆನಂತರ ಬಂದಂಥ ಹಣ, ನಮ್ಮಲ್ಲಿ 2 ಅಕೌಂಟ್ ಇದೆ, ಸರ್ವಿಸ್ ಅಕೌಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಕೌಂಟ್ ಇದೆ. ಬಂದಂಥ ಹಣವನ್ನು ನಾವು ಲೆಕ್ಕವನ್ನು ಪ್ರತಿ ತಿಂಗಳು ಕೊಡಬೇಕು. ಯಾವಾಗ ನಾವು ಲೆಕ್ಕವನ್ನು ಕೊಡುವುದಿಲ್ಲ ಆವತ್ತಿನಿಂದ ಚರ್ಚೆಗಳು ಬರಲಿಕ್ಕೆ ಪ್ರಾರಂಭಗೊಳ್ತದೆ. ಹಾಗೆ ಪ್ರತಿ BOD ಯಲ್ಲಿ ಇಡುವಾಗ ನಾವು ಪ್ರತಿ ತಿಂಗಳ ಲೆಕ್ಕವನ್ನು ಕೊಡುವಾಗ ಎಲ್ಲ ಸದಸ್ಯರಿಗೆ ಅದು ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರ ಡ್ಯೂಸ್ ಕೂಡ ಕಲೆಕ್ಟ್ ಆಗ್ತದೆ. ಈ ಎಲ್ಲವನ್ನು ಪಾರದರ್ಶಕವಾಗಿ ಮಾಡಿದರೆ ಚಂದವಾಗಿ ಅದು ನಿಮ್ಮ ವರ್ಷ ಮುಂದುವರಿತದೆ. ಆ ನಿಟ್ಟಿನಲ್ಲಿ ನೀವು ಆ ಕೆಲಸವನ್ನು ಮಾಡಲಿಕ್ಕೆ ಬದ್ಧರಿದ್ದರೆ ನಿಮ್ಮ ಸಮ್ಮತಿಯನ್ನು ಸೂಚಿಸಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಟ್ರೆಸರರ್ ಪ್ರಕಾಶ್ ಗಟ್ಟಿ ಅವರಿಗೆ. ಸೆಕ್ರೆಟರಿ ಹರಿಣಾಕ್ಷಿ ವಿ ಕೊಲ್ಯ, ರಕ್ಷಕ ಅಧ್ಯಕ್ಷರಿಂದ ಆಯ್ನಿಂದ ಬೊಕ್ಕ ಮಲ್ಲದಲ್ಲ ಪಂಡ್ರದಲ್ಲ ದಯ ಬಂಡ ಪೂರ ಗೊತ್ತಿತ್ತನಕ್ಲಂತ ಅಧ್ಯಕ್ಷರಿಂದ ಲೆಕ್ಕ ಅಂಡಲ ಈ ಸಾರಿದ ಪ್ರೆಸಿಡೆಂಟ್ ಈರೇ ಅಧ್ಯಕ್ಷ ಅವಡೊಂದು ಪಂತೀರು, ಈರೇ ಸೆಕ್ರೆಟರಿ ಅವಡು ಪಂತೀರು. ಸೊ ಅಂಚಾದೀಪನಾಗ ಒಂದು ಜಾಗೃತಿ ಇಡುವಂಥ ಕೆಲಸ ಮಲ್ಬಿಡ ದಯ ಬಂಡ ಇರೋಲ್ಲ ಯಾರನ್ನ ಅಧ್ಯಕ್ಷ ಆತೇ ಅಂತ ಒಂಜಿ ಪಂಡರ ದಂಡ ಅವ್ರನ್ನ ಪೂರ ಉಂಟು ಅಂಚಾದ ನಮ್ಮ ಮೆಂಬರ್ಸ್ ಮತ್ತು ಡಿಸ್ಟಿಕ್ಗೆ ಕಮ್ಯುನಿಕೇಷನ್ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ತಿಂಗಳ ರಿಪೋರ್ಟನ್ನು ಕೊಡಬೇಕು. ಹಾಗೆ ಎಲ್ಲ ಕ್ಲಬ್ಗಳ ಮೀಟಿಂಗಿಗೆ ನೀವೆಲ್ಲ ಸದಸ್ಯರನ್ನು ಎಲ್ಲರಿಗೆ ಫೋನ್ ಮಾಡಿ, ಇವತ್ತು ಕೆಲವು ಸದಸ್ಯರು ನಮ್ಮ ಜ್ವರ ಅಂತಿದ್ದಾರೆ, ಆದರೆ ಮುಂದಕ್ಕೆ ನಮ್ಮ ಸಭೆಗಳಲ್ಲಿ 100ಕ್ಕೆ 100 ಭಾಗವಹಿಸುವ ಹಾಗೆ ಮಾಡಿಕೊಳ್ಳುವಂತಹ ಎಲ್ಲ ಜವಾಬ್ದಾರಿ ಕಾರ್ಯದರ್ಶಿಯವರಿಗೆ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡೋದಾದರೆ ನಿಮ್ಮ ಬಲಗೈಯನ್ನು ಸಮ್ಮತಿಯನ್ನು ಸೂಚಿಸಿ ವಂದನೆಗಳು. ಸೊ ಈ ವರ್ಷದ ಕ್ಲಬ್ಬಿನ CEO ಕಮಲಾ ಗೌಡ್ರು ಅವರನ್ನು ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಟೀಚರೇ ನಾನು ಆಗಲೇ ಹೇಳಿದೆ, ಇದರಲ್ಲಿ ಸಂಕೋಚ ಪಡುವಂಥದ್ದು ಏನಿಲ್ಲ, ಯಾಕೆಂದರೆ ನೀವೆಲ್ಲ ಕೆಲಸ ಸೇವೆಯನ್ನು ಮಾಡಿದವರು. ಬಟ್ ಇಲ್ಲಿ ಲಯನ್ಸ್ ಕ್ಲಬ್ಬಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ, ನಾವೆಲ್ಲ ಸದಸ್ಯರನ್ನು ಮಾತ್ರ ನಮ್ಮ ಸದಸ್ಯರಿಗೆ ನಾವು ಗೌರವವನ್ನು ಕೊಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ನೀವು ಕ್ಲಬ್ಬಿನ CEO ಆದರೂ ಕೂಡ ಎಲ್ಲ ಸೇವಾ ಕಾರ್ಯಗಳನ್ನು ಅಥವಾ ನಾವು ಯಾರಿಗೆ ಸೇವೆ ಮಾಡ್ತೇವೆ, ಯಾವ ಕೆಲಸವನ್ನು ಮಾಡ್ತೇವೆ ಅದನ್ನು ನಾವು ಬೋರ್ಡಿನ ಗಮನಕ್ಕೆ ತರಬೇಕಾಗ್ತದೆ. ಕ್ಲಬ್ ಅಡ್ಮಿನಿಸ್ಟ್ರೇಷನ್ ಮಲ್ಲಿಕಾ ಸತೀಶ್ ಭಂಡಾರಿ, ನಾನು ಏನು ಅವ್ರು ಬರಲಿಲ್ಲ ಮ್ಯಾಮ್, ಬನ್ನಿ ಸಾರಿ ಒಂದು ಅದು ಮಧ್ಯದಲ್ಲಿ ಸ್ವಲ್ಪ ತಪ್ಪಿತ್ತು. ಮಲ್ಲಿಕಾ ಭಂಡಾರಿ ಅವರು ಎದುರು ಬನ್ನಿ. ಕ್ಲಬ್ ಅಡ್ಮಿನಿಸ್ಟ್ರೇಟರ್ ನಿಮಗೆ ಕೊಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ಯಾಕೆಂತ ಹೇಳಿದರೆ ನೀವು ಸೀನಿಯರ್ ಲಯನ್. ಆದರೆ ನಾವು ಪೋರ್ಟಲ್ಗಾಗಲಿ ಅಥವಾ ಇಂಟರ್ನ್ಯಾಷನಲ್ ಏನೇ ಆರ್ಗನೈಸೇಷನ್ಗೆ ನಾವು ಆ್ಯಡ್ ಮಾಡುವಾಗ, ಡಿಲೀಟ್ ಮಾಡುವಾಗ ನಮ್ಮ BODಯ ಪರ್ಮಿಷನನ್ನು ತಗೊಳ್ಳಿ. ಆಗ ಅಲ್ಲಿ ಯಾವುದೇ ಗೊಂದಲಗಳು ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಸೇವಾ ಕಾರ್ಯಕ್ರಮಗಳಲ್ಲಿ ಆವತ್ತಿನಿಂದ ಇವತ್ತಿನವರೆಗೆ ನೀವೇ ಕೆಲಸ ಮಾಡ್ತಾಯಿದ್ದೀರಿ. ಸೊ ಛೋಟಾ ಮಂಗಳೂರಿಗೆ ಒಂದು ಜಿಲ್ಲೆಯಲ್ಲಿ ಹೆಸರನ್ನು ತರಿಸಿದವರು ನೀವು. ಅದರಿಂದ ಮುಂದಕ್ಕೆ ಕೂಡ ಆ ಹೆಸರನ್ನು ಉಳಿಸುವಲ್ಲಿ ನಿಮ್ಮ ಪಾತ್ರ ಇರಲಿ, ನಿಮ್ಮ ಸಮ್ಮತಿ ಇದೆ ಅಂತ ಹೇಳಿದರೆ ನಾನು ನಿಮಗೆ ಕೂಡ ಸಮ್ಮತಿಯನ್ನು ಸೂಚಿಸ್ತಾ ಇದ್ದೇನೆ. ಸೊ ಅಧ್ಯಕ್ಷರಾಗಿ ಕಮಲಾ ಗೌಡ್. ಟೀಚರ್ ನಾನು ಹೇಳಿದಾಗೆ ಮೆಂಬರ್ಶಿಪ್ ಸ್ವಲ್ಪ ಬೇಕು, LCFಗೆ ಕಾಂಟ್ರಿಬ್ಯೂಷನ್ ಬೇಕು. ಜಿಲ್ಲೆ ಪ್ರತಿ ಕ್ಲಬ್ಬಿನಿಂದ ನಿಮ್ಮ ಅವಶ್ಯಕತೆಯನ್ನು ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಕಾರ್ಯಕ್ರಮಗಳು, ಪ್ರಾಂತ್ಯದ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಬೇಕು. ಅದು ಸ್ವಲ್ಪ ಕೆಲವು ಸಾರಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ರಾತ್ರಿ ಇರುವ ಕಾರಣ ಸ್ವಲ್ಪ ತೊಂದರೆಗಳಾಗ್ಬೋದು. ಆದರೆ ಒಂದು ವರ್ಷ ನಾವು ಸ್ವಲ್ಪ ಶ್ರಮ ವಹಿಸಿ ಸ್ವಲ್ಪ
ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕಾಗ್ತದೆ. ಇಷ್ಟರವರೆಗೆ ಮಲ್ಲಿಕಕ್ಕನವರು ಭಾಗವಹಿಸ್ಬೋದು, ಅವರನ್ನು ಜೊತೆಗೆ ಕರ್ಕೊಂಡು ಹೋದರೆ ಏನೂ ಕಷ್ಟ ಆಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ 33 ವರ್ಷಗಳ ಇತಿಹಾಸವುಳ್ಳ ಚೋಟಮಂಗ್ಳೂರು ಲಯನ್ಸ್ ಕ್ಲಬ್ಬಿನ ಚುಕ್ಕಾಣಿಯನ್ನು ಹಿಡಿತಾ ಇದ್ರಿ. ಎಲ್ಲ ಅಧ್ಯಕ್ಷರುಗಳನ್ನು ಅವರವರ ಜವಾಬ್ದಾರಿಯನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಅವರವರ ಜವಾಬ್ದಾರಿಯೊಂದಿಗೆ ನೀವು ಕೂಡ ಆ ಕ್ಲಬ್ಬಿನ ಅಧ್ಯಕ್ಷರಾಗಿ ಈ ಕ್ಲಬ್ಬನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗಲ್ಲಿ ನಿಮ್ಮ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯವನ್ನು ಮಾಡುವುದಾದರೆ ನಿಮ್ಮ ಬಲಗೈಯನ್ನು ಎತ್ತಿ ಸಮ್ಮತಿಯನ್ನು ಸೂಚಿಸಿ ಒಂದು ಜೋರಾದ ಚಪ್ಪಾಳೆ ಕಮಲಗೌಡರಿಗೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಚೋಟಮಂಗ್ಳೂರು ಅಧ್ಯಕ್ಷರಾಗಿ ಕಮಲಗೌಡರು ಮತ್ತು ಅವರ ತಂಡ ಅವರವರ ಸ್ಥಾನಕ್ಕೆ ಪದಗ್ರಹಣಗೊಂಡಿದೆ ಎಂದು ಹೆಮ್ಮೆಯಿಂದ ಹೇಳಲು ಬಯಸ್ತೇನೆ. ಒಂದು ಜೋರಾದ ಚಪ್ಪಾಳೆ ಇಡೀ ತಂಡಕ್ಕೆ. ಸೊ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳು ವೇದಿಕೆಗೆ ಬನ್ನಿ. ಕಾರ್ಯದರ್ಶಿಗೆ ಏನಿಲ್ಲ, ನೀವಲ್ಲೇ ನೀರು ಅರೆಗೆ ಪಿನ್ನುಗೋರಂಡ ಬಲೆ ಎದುರು ಬಂದಾಗ ಓಕೆ ಒಂಜಿ ಫೋಟೋ ಆಯ್ತು. ಹಾಗೆಯೇ ಚಾರ್ಟರ್ ಸದಸ್ಯರಾದಂಥ ನಮ್ಮ ಸರ್ ಬಾಲಕೃಷ್ಣ ಶೆಟ್ಟಿ ಅವರು ವೇದಿಕೆಗೆ ಬನ್ನಿ. ಟೀಚರ್ ಅವರೇ, ಟೀಚರ್ ಕಮಲ ಟೀಚರ್ ಅವರೇ, ಅದೇ ಇಲ್ಲಿ ವೇದಿಕೆಗೆ ಹೇಳುವುದಿಲ್ಲ. ಕಮಲ ಟೀಚರ್ ಅವರೇ, ಇದು ನಮ್ಮ ಅಧಿಕಾರದ ಸಂಕೇತ. ಅಲ್ಲೇ ಇರಿ. ಇದು ನಮ್ಮ ಕೇಳ್ತದಲ್ಲ, ಇದು ನಮ್ಮ ಅಧಿಕಾರದ ಸಂಕೇತ. ಯಾವುದೇ ಒಂದು ಕ್ಲಬ್ಬಿನ ಮೀಟಿಂಗಿಗೆ ನಾವು ಪ್ರಾರಂಭ ಮಾಡುವಾಗ ನಾವು ಇದನ್ನು ಯೂಸ್ ಮಾಡ್ತೇವೆ. ಹಾಗೆ ಮುಕ್ತಾಯಗೊಳ್ಳುವಾಗ ಕೂಡ ಇದು ಯೂಸ್ ಮಾಡ್ತೇವೆ. ಮೀಟಿಂಗ್ ಆಗುವಾಗ ಸ್ವಲ್ಪ ಶಬ್ದ ಆದರೆ ಕೂಡ ಸ್ವಲ್ಪ ಇದರಲ್ಲಿ ಟೇಬಲ್ಗೆ ಸ್ವಲ್ಪ ಹೊಡಿಬೋದು. ಒಂದು ವೇಳೆ ಬೇರೆ ಕಡೆ ಹೊಡಿದ್ರೆ ಕಷ್ಟ ಆಗ್ತದೆ. ಆದ್ದರಿಂದ ಇದನ್ನು ಬಹಳ ಜೋಪಾನವಾಗಿ ಉಪಯೋಗಿಸಿ. ಸೊ ಕುಡುಪಿ ಅರವಿಂದ್ ಹಾಗೂ DCS ಹಾಗೆ ಆರ್ಸಿ ಕೂಡ ಸೇರಿಕೊಳ್ಳಿ. ಹಾಗೆ ನಮ್ಮ ಚಾರ್ಟರ್ ಮೆಂಬರ್ ಬಾಲಕೃಷ್ಣ ಶೆಟ್ಟಿ ಅವರು. ಹೊಸ ತಂಡ ಅಧ್ಯಕ್ಷರಾಗಿ ಕಮಲಗೌಡರು, ಹಾಗೆ ಕಾರ್ಯದರ್ಶಿಯಾಗಿ ಹರಿಣಾಕ್ಷಿ ವಿ ಕೊಲ್ಯ, ಪ್ರಕಾಶ್ ಗಟ್ಟಿ ಇವರ ತಂಡಕ್ಕೆ ನಾನು ಲಯನ್ಸ್ ಕ್ಲಬ್ ಬಂಟ್ವಾಳದ ಪರವಾಗಿ ಒಂದು ಶುಭಾಶಯನ್ನು ಕೊಡ್ತೇನೆ. ಹಾಗೆ ಸೇವಾ ಕಾರ್ಯಕ್ರಮಕ್ಕೆ ನನ್ನ ಒಂದು ಸಣ್ಣ ಸಹಾಯವನ್ನು ಕೂಡ ನಾನು ಈ ಮೂಲಕ ಹಸ್ತಾಂತರಿಸ್ತಾ ಇದ್ದೇನೆ. ಮೂಲಕ, ಅದು ಕೂಡ ಅತ್ಯಂತ ಒಳ್ಳೆಯ ಉದಾಹರಣೆಯ ಮೂಲಕ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಕಡೆ ಹೇಳಿದ್ದಾನೆ, ಕರ್ಮಣ್ಯವಾಧಿಕಾರಸ್ಯ ಮಾಫಲೇಶು ಕದಾಚನ ಅಂತ. ನೀನು ಮಾಡುವುದನ್ನು ಮಾಡು, ಅದನ್ನು ಗುರುತಿಸುವವರು ದೇವರು, ಕೊಡುವವರು ಪ್ರತಿಫಲವನ್ನು ಕೊಡುವವರು ದೇವರು ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಾವು ಏನನ್ನು ಕೊಡುತ್ತೇವೆ ಅದನ್ನು ದೇವರು ಗಮನಿಸ್ತಾನೆ, ಒಂದಲ್ಲ ಒಂದು ದಿನ ನಮಗೆ ಹಿಂದಿರುಗಿಸ್ತಾನೆ ಎನ್ನುವಂತಹ ಸೇವೆಗೆ ಒಂದು ಒಳ್ಳೆಯ ಉದಾಹರಣೆಯ ಮೂಲಕವಾಗಿ ಇವತ್ತಿನ ಪದಗ್ರಹಣವನ್ನು ನಡೆಸಿಕೊಟ್ಟಿದ್ದಾರೆ. ಪದಗ್ರಹಣ ಅಧಿಕಾರಿ ಲಯನ್ ಶ್ರೀನಿವಾಸ್ ಪೂಜಾರಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಜೋರಾದ ಚಪ್ಪಾಳೆ ಬರಲಿ. ನಮ್ಮೆಲ್ಲರ ಅಭಿಮಾನದ ಒಂದು ಅತ್ಯಂತ ಸ್ಫೂರ್ತಿಯ ಮಾತುಗಳ ಮೂಲಕವಾಗಿ ಹೊಸ ತಂಡವನ್ನು ಪದಗ್ರಹಣಕ್ಕೆ ನಡೆಸಿಕೊಟ್ಟಿದ್ದಾರೆ. ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಹೊಸ ತಂಡದ ಅಧಿಕಾರ ಸ್ವೀಕಾರ. ಎಲ್ಲ ಲಯನ್ಸ್ ಕ್ಲಬ್ಬಿನ, ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಬಂಧುಗಳು ವೇದಿಕೆಗೆ ಬರಬೇಕು. ದೀಪ ಪ್ರಜ್ವಲನೆಯ ಸಮಯದಲ್ಲಿ ಎಲ್ಲರೂ ಜತೆಯಾಗಬೇಕು ಎನ್ನುವ ಮೂಲಕ ತಂಡಕ್ಕೆ ಅಭಿನಂದನೆಯನ್ನು ನೀಡಬೇಕು. ಎಲ್ಲ ನಮ್ಮ ಚೋಟಮಂಗಳೂರು ಲಯನ್ಸ್ನ ಬಂಧುಗಳು ಒಮ್ಮೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದೆ. ಇದೀಗ ನಮ್ಮ ನೂತನ ಚುರುಕಿನ ಚಟುವಟಿಕೆಯ ಅಧ್ಯಕ್ಷರು ಲಯನ್ ಕಮಲಗೌಡ ಇವರಿಂದ
ಅಧಿಕಾರ ಸ್ವೀಕಾರದ ಮಾತುಗಳು. ಲಯನ್ ಕಮಲಾಗೌಡ. ಸಮಾರಂಭದ ಪದಗ್ರಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ನಮ್ಮ ಆತ್ಮೀಯ ಲಯನ್ ಶ್ರೀನಿವಾಸ ಪೂಜಾರಿಯವರೇ ಹಾಗೂ ಅವರ ಧರ್ಮಪತ್ನಿಯವರೇ ಹಾಗೂ ನಮ್ಮ ಈ ಹಿಂದೆ ನಾನು ಪ್ರಾಯಶಃ ಈ ಸ್ಟೇಜು ಹತ್ತಿ ಇವತ್ತು ಈ ಮೈಕದ ಎದುರಿನಲ್ಲಿ ನಿಲ್ಲಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ಬೆಂಬಲವನ್ನು ಬೆನ್ನಿಗೆ ಬೆನ್ನು ನಿಂತು ಸಲಹೆಯನ್ನು ಕೊಟ್ಟಂತಹ ಈ ಹಿಂದಿನ ಗವರ್ನರಾದ ಶ್ರೀ ಲಯನ್ ಅರವಿಂದ್ ಶನಿಯವರೇ ಹಾಗೂ ಪ್ರಶಾಂತ್ ಶೆಟ್ಟಿ ಕಾರ್ಯದರ್ಶಿಯವರು, ಸಂಪುಟ ಕಾರ್ಯದರ್ಶಿಯವರೇ, ನನ್ನ ಬೆನ್ನಿಗೆ ಬೆನ್ನಾಗಿ ಒಂದು ತಂಗಿಯಾದರೂ ಕೂಡ ಅಕ್ಕನ ಸ್ಥಾನದಲ್ಲಿ ನಿಂತು ನನ್ನನ್ನು ಬೆಂಬಲಿಸಿದವರು ಶ್ರೀಮತಿ ಲಯನ್ ಹರಿಣಾಕ್ಷ್ ಮೇಡಮ್ರವರು, ಹಾಗೆ ನಮ್ಮ ಸತೀಶ್ ಭಂಡಾರಿಯವರು. ಮತ್ತು ಪ್ರಾಯಶಃ ಏನು ಸಣ್ಣ ಪುಟ್ಟ ಒಂದು ಕಿಂಚಿತ್ ಸೇವೆಯನ್ನು ಮಾಡಲಿಕ್ಕೆ ಬೆಂಬಲವನ್ನು, ಪ್ರೋತ್ಸಾಹವನ್ನು ಮತ್ತು ಸಹಾಯ ಕೊಟ್ಟಂಥ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರೇ ಹಾಗೂ ಆಸುಪಾಸಿನ ಸದಸ್ಯರೇ, ಮೇಲಾಗಿ ನಮ್ಮ ZC ಆಗಿದ್ದ ಜೆಸಿಂತಾ ಮೆಂಡೋನ್ ಸರ್ ಅವರಿಗೂ ಕೂಡ ಪ್ರಥಮವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತಾ, ಈ ಒಂದು ಸ್ಥಾನ ಎಷ್ಟು ಮಟ್ಟಿಗೆ ನನ್ನಿಂದ ಸಾಧ್ಯ ಆಗ್ತದೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸಿಕೊಂಡು, ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸಿಕೊಂಡು ನಾನು ಇದನ್ನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿಯಾನುಸಾರವಾಗಿ ನಡೆಸಿಕೊಂಡು ಬರ್ತೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಯಶಃ ನನಗೆ ಮಲ್ಲಿಕಾ ಭಂಡಾರಿ, ಲಯನ್ ಅವ್ರ ಲಯನಿ, ನಿಜವಾಗಿ ನಾನು ಹೇಳ್ತೇನೆ ಅವ್ರ ಲಯನಿ. ಅಷ್ಟೊಂದು ಪ್ರಾಯಶಃ ನಾನು 6 ತಿಂಗಳು ಆಗಿರಲಿಲ್ಲ ಆಗ ಸೇರುವಾಗ, ಸೆಕ್ರೆಟ್ರಿ ಮಾಡಿದರು. ಇವತ್ತು ನಾನು ಬೇಡ ಅಂತ ಹೇಳಿದರೂ ಕೂಡ ಅವರು ನನಗೆ ಈ ಒಂದು ಸ್ಥಾನವನ್ನು, ಈ ಒಂದು ಘನತೆಯನ್ನು ನನ್ನ ಕುತ್ತಿಗೆ ಹಾಕುವಾಗೆ ಅವರು ಪ್ರೋತ್ಸಾಹಿಸ್ತಾರೆ. ಅವರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೆ ವಿದ್ಯಾಧರ್ ಶೆಟ್ಟಿ ಎಲ್ಲರೂ ಕೂಡ, ಎಲ್ಲ ಸದಸ್ಯರು ನನಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಮಗದೊಮ್ಮೆ ನಾನು ಕೃತಜ್ಞತೆ ಅರ್ಪಿಸ್ತಾ, ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಮತ್ತು ನಡೆಸಿಕೊಂಡು ಹೋಗಲಿಕ್ಕೆ ಶಕ್ತಿಯನ್ನು ಆ ಪರಮಾತ್ಮ ನಮಗೆ ಕೊಡಲಿ. ಮತ್ತು ಎಲ್ಲರ ಸದಸ್ಯರನ್ನು, ಇವತ್ತು ನೋಡಿ ಈ ಒಂದು ಹವಾಮಾನ ವ್ಯತಿರಿಕ್ತವಾಗಿ ಇವತ್ತು ನಮಗೆ ಜನ ಬರಲಿಕ್ಕೂ ಕಷ್ಟ ಆಗಿದೆ. ನಮ್ಮ ಸದಸ್ಯರುಗಳು ಕೂಡ ಇವತ್ತು ಜ್ವರ ಇತ್ಯಾದಿಗಳಿಂದ ಕಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಬಹಳ ಚುಟುಕಾಗಿ, ಬಹಳ ನಲ್ಮೆಯಿಂದ, ಬಹಳ ವಿನೀತ ಭಾವದಿಂದ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಲಯನ್ ಕಮಲಾಗೌಡ. ನಿಮಗೆ ಎಲ್ಲರ ಸಹಕಾರ ಇದೆ ಎಂದು ಬಯಸ್ತಾ, ಇದೀಗ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸೇವಾ ಚಟುವಟಿಕೆಗಳು, ಈ ವಿವರ ಬಾಲಕೃಷ್ಣ ಶೆಟ್ಟಿ ಮತ್ತು ಲಯನ್ ಮಲ್ಲಿಕಾ ಎಸ್ ಭಂಡಾರಿ. ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಶ್ರೇಯಾ ವಿಕ್ರಾಂತ್ ಕುಮಾರ್ ಅವರನ್ನು ಆದರಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಸನ್ಮಾನ ಕಾರ್ಯಕ್ರಮ ಬಹಳಷ್ಟು ವಿಶಿಷ್ಟ ಕಾರ್ಯಕ್ರಮಗಳನ್ನು ನೀಡಿ ಪದೋನ್ನತಿಗೊಂಡ ಸನ್ಮಾನ್ಯ ಅಧ್ಯಕ್ಷರಾದ ಲಯನ್ ಕಮಲಾ ಟೀಚರ್, ಇತ್ತೀಚೆಗಷ್ಟೇ ಅಭೂತಪೂರ್ವ ಅವಾರ್ಡ್ಸ್ ನೈಟ್ ಧನ್ಮೋಸ್ಮಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದ ಮುಖ್ಯ ಅತಿಥಿ ಲಯನ್ ಶ್ರೀನಿವಾಸ ಪೂಜಾರಿ ಮೇಲ್ಕಾರ್, ಅವರ ಬಾಳ ಸಂಗಾತಿ ಲಯನ್ ಪ್ರಮೀಳಾರವರೇ, ಸಂತೃಪ್ತ ರಾಜ್ಯಪಾಲರಾದ ಲಯನ್ ಕುಡ್ಪಿ ಅರವಿಂದ ಶೆಣೆಯವರೇ, ವೇದಿಕೆಯನ್ನು ಅಲಂಕರಿಸಿರುವ ಲಯನ್ ಗಣ್ಯರೇ, ಮುಂಭಾಗದ ಲಯನ್ ಕುಟುಂಬಿಕರೇ, ಅತಿಥಿಗಳೇ ಮತ್ತು ಮುದ್ದು ಮಕ್ಕಳೇ, ಇಂದು ಸೇವಾ ಕಾರ್ಯಕ್ರಮ ನಿಮಿತ್ತ ಅದ್ವಿತೀಯ ಸಂಶೋಧನೆಯೊಂದನ್ನು ಇತ್ತೀಚೆಗೆ ಪ್ರಸ್ತುತಪಡಿಸಿರುವ ನಮ್ಮ ಕಾರ್ಯದರ್ಶಿ ಹರಿಣಾಕ್ಷಿ ಕೊಲ್ಯರವರ ಸೊಸೆ ಶ್ರೀಮತಿ ಡಾಕ್ಟರ್ ಶ್ರೇಯಾ ವಿಕ್ರಾಂತ್ರವರನ್ನು ಅಭಿಮಾನಪೂರ್ವಕವಾಗಿ ಪರಿಚಯಿಸುತ್ತಿರುವೆನು.
ಪ್ರಸ್ತುತ ಎನಪೋಯ ಮೆಡಿಕಲ್ ಕಾಲೇಜಿನಲ್ಲಿ ಎನಾಟಮಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವರು. ಹೈಸ್ಕೂಲು ತನಕದ ವಿದ್ಯಾಭ್ಯಾಸವನ್ನು ಭಾರತ್ ಹೈಸ್ಕೂಲ್ ಉಳ್ಳಾಲ, BSc ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಮತ್ತು ಮೆಡಿಕಲ್ MSc ಹ್ಯೂಮನ್ ಎನಾಟಮಿಯನ್ನು KMC ಮಂಗಳೂರಿನಲ್ಲಿ ಪೂರೈಸಿರುವರು. ಉಳ್ಳಾಲ ಬೈಲ್ನ ಮನಮೋಹನ್ ಉಳ್ಳಾಲ್ ಮತ್ತು ಭಾರತೀಯವರ ಸುಪುತ್ರಿ. ಮೆಕ್ಯಾನಿಕಲ್ ಇಂಜಿನಿಯರ್, ಪ್ರಸ್ತುತ ದಕ್ಷಿಣ ಆಫ್ರಿಕಾದಲ್ಲಿ ಇರುವಂಥ ವಿಕ್ರಾಂತ್ ಕುಮಾರ್ ಅವರ ಸಂಗಾತಿ ಮತ್ತು ಪುಟ್ಟ ಮಕ್ಕಳು ಶಾನ್ವಿ ಮತ್ತು ಶಿವಾಲಿ, ಇರುವರು ಹೆಣ್ಣು ಮಕ್ಕಳ ತಾಯಿ. ಡಾಕ್ಟರ್ ಶ್ರೇಯಾರವರ ಸುದೀರ್ಘ ಸಂಶೋಧನೆಯ ಸಾರ ಹೀಗಿದೆ. ಅದನ್ನು ತರ್ಜುಮೆ ಮಾಡುವುದು ಬಹಳ ಕಷ್ಟ, ಹಾಗೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ಮಾರ್ಫಾಲಜಿಕಲ್ ಆ್ಯಂಡ್ ಹಿಸ್ಟಾಲಜಿಕಲ್ ಚೇಂಜಸ್ ಇನ್ ದ ಯುಟೆರಸ್ ಆ್ಯಂಡ್ ಓವರಿ ಆಫ್ ಪಾಲಿಸಿಸ್ಟಿಕ್ ovarian syndrome of Wister albino rats with the genetic expression of GLUT in uterus after treatment with Asparagus racemosus, that is shatavari of our Indian plant. ಈ ಸಂಶೋಧನೆಯನ್ನು ಅವರು ಡಾಕ್ಟರ್ ಬಿಂದು ರವರ ಮಾರ್ಗದರ್ಶನದಲ್ಲಿ ಪೂರ್ಣಗೊಳಿಸಿರುವರು. ಎಳವೆಯಲ್ಲಿಯೇ ಈ ಸಂಶೋಧನೆಯನ್ನು ನಡೆಸಿರುವ ಶ್ರೇಯಾರವರ ಮುಂದಿನ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಸಾಧನೆಗಳು ಪೂರ್ಣಗೊಳ್ಳಲಿ, ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ವಿಜ್ಞಾನಿಗಳು ಮೂಡಿಬರಲಿ, ಆಯುರಾರೋಗ್ಯ ಸಂಪತ್ತು ಕೀರ್ತಿ ಒದಗಿ ಬರಲೆಂಬುದು ನಮ್ಮೆಲ್ಲ ಲಯನ್ಗಳ ಆಕಾಂಕ್ಷೆ. ಥ್ಯಾಂಕ್ ಯು. ನಮ್ಮ ಮುಂದಿರುವಂತಹ ಸಾಧಕಿ ಶ್ರೀಮತಿ ಡಾಕ್ಟರ್ ಶ್ರೇಯಾ ವಿಕ್ರಾಂತ್ ಕುಮಾರ್ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳಾದ ಶಾನ್ವಿ ಮತ್ತು ಶಿವಾಲಿ ಅವರನ್ನು ವೇದಿಕೆಗೆ ಬನ್ನಿ. ಮಕ್ಕಳು ಫೋಟೋ ನಾವು ತೆಗಿದ್ದೇವೆ. ಅವರ ಸಾಧನೆಯ ವಿವರ ಕೇಳಿದರೆ ಅದು ಕಬ್ಬಿಣದ ಕಡಲೆ, ನಮಗೆ ಅರ್ಥ ಆಗಲಿಕ್ಕಿಲ್ಲ. ನೀರಿಳಿಯದ ಗಂಟೊಳಲ್ಲಿ ಕಬ್ಬನ್ನು ತುರುಕಿದಂತಾಯಿತು ಅನ್ನುವ ಮುದ್ದಣನ ಕಾವ್ಯದ ಹಾಗೆ ನಮಗೆ ಅರ್ಥವಾಗದಿದ್ದರೂ ಅದು ಸಾಧನೆ ದೊಡ್ಡದು ಎನ್ನುವುದು ಅರ್ಥ ಆಯಿತು ಅಷ್ಟೇ. MSc ಮಾಡಿ PhD ಮಾಡಿ ಇದೀಗ ಪ್ರೊಫೆಸರ್ ಆಗಿರುವಂತಹ ಅವರ ಸಾಧನೆಗೆ ನಮ್ಮೆಲ್ಲರ ಅಭಿಮಾನದ ಗೌರವವಿರಲಿ. ಅವರ ವೃತ್ತಿ ಬದುಕು ಇದೇ ರೀತಿ ಮತ್ತಷ್ಟು ಸಾಧನೆಯೊಂದಿಗೆ ಮುಂದುವರಿಯಲಿ ಎನ್ನುವಂತಹ ಒಂದು ಅಭಿನಂದನೆಯೊಂದಿಗೆ ಅವರನ್ನು ಬಹಳ ಪ್ರೀತಿಯಿಂದ ಬಹಳ ಅಭಿಮಾನದಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ನಿರ್ಗಮನಾಧ್ಯಕ್ಷದರ್ಶಿ ಹರಿಣಾಕ್ಷಿ ವಿ ಕೊಲ್ಯರವರ ಸೊಸೆ ಎನ್ನುವಂತಹ ಅಭಿಮಾನದೊಂದಿಗೆ ಅವರಿಗೆ ತುಂಬು ಹೃದಯದ ಅಭಿನಂದನಾ ಗೌರವ. ಎಲ್ಲರೂ ಬಹಳ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಅತಿಥಿಗಳಿಗೆ ಗೌರವದ ಸ್ಮರಣಿಕೆ ನಮ್ಮ ಅಧ್ಯಕ್ಷೆ ಲಯನ್ ಕಮಲಾಗೌಡ ಇವರಿಂದ ಈ ಒಂದು ಪದಗ್ರಹಣವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಿಮಗೆ ನಮ್ಮ ಒಂದು ಅಭಿಮಾನದ ಅಭಿನಂದನಾ ಗೌರವ. ಇದೀಗ ವೇದಿಕೆಯಲ್ಲಿ ನಮ್ಮ ನೂತನ ಅಧ್ಯಕ್ಷರು, ನೂತನ ತಂಡದವರಿಂದ ಎಲ್ಲ ಅತಿಥಿಗಳು ಜೊತೆ ಸೇರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಲಯನ್ ಶ್ರೀನಿವಾಸ್ ಪೂಜಾರಿ, ಲಯನ್ ಪ್ರಮೀಳಾ ಎಸ್ ಪೂಜಾರಿ ದಂಪತಿಗಳನ್ನು ನಾವು ಅಭಿನಂದಿಸಿದ್ದೇವೆ. ಅವರ ಸೇವಾ ಕಾರ್ಯಕ್ರಮ, ಅವರ ಪ್ರೋತ್ಸಾಹ ನಿರಂತರವಾಗಿ ಲಯನ್ಸ್ ಸಂಸ್ಥೆಗೆ ಇರಲಿ, ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೆ ಇರಲಿ ಎಂದು ಹಾರೈಸ್ತಾ, ಇದೀಗ ಬಂದಂತಹ ಪ್ರಮುಖರನ್ನು ಗುರುತಿಸುವಂತಹ ಕಾರ್ಯಕ್ರಮ. ಮುಡಿಪು ಹೈಯರ್ ಪ್ರೈಮರಿ ಸ್ಕೂಲಿಗಾಗಿ ಬುಕ್ಸು ಮತ್ತು ಸ್ಟೇಷನರಿಯನ್ನು ನಮ್ಮ ಅಧ್ಯಕ್ಷರು ಒದಗಿಸಿಕೊಟ್ಟಿದ್ದಾರೆ. ಅವರ HM ಬಂದು ಅದನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಡಿಪು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಫ್ರಾನ್ಸಿಸ್ ರವರು ಈ ಒಂದು ಸೇವಾ ಚಟುವಟಿಕೆಯನ್ನು ಸ್ವೀಕರಿಸಬೇಕಾಗಿ, ಅವರ ಮಕ್ಕಳಿಗಾಗಿ, ಅವರ ಶಾಲೆಯ ಮಕ್ಕಳಿಗೆ ಇವರಿಂದ ನೀಡಲ್ಪಟ್ಟಂತಹ ಸೇವಾ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಸಾಂಕೇತಿಕವಾಗಿ ಕೊಡ್ತಾ ಇದ್ದಾರೆ. ಅದನ್ನು ಇನ್ನೂ ಹೆಚ್ಚಿನ ಬುಕ್ಸ್ಗಳನ್ನು ಶಾಲೆಯಲ್ಲಿ ಮಕ್ಕಳಿಗೆ ವಿತರಿಸಲಿದ್ದೇವೆ. ಹಾಗೆಯೇ ಕ್ಯಾನ್ಸರ್ ಪೀಡಿತ ಒಬ್ಬರು ಪಂಡಿತ ಹೌಸಿನ ಲಕ್ಷ್ಮಮ್ಮನವರಿಗೆ ಆರ್ಥಿಕ ಧನ ಸಹಾಯವನ್ನು ನೀಡಲಿದ್ದಾರೆ. ಅದನ್ನು ಗೀತಾ ಹೆಗ್ಡೆ ಅವರು ಬಂದು ಅಧ್ಯಕ್ಷರ ಕೈಯಿಂದ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಹಾಗೆಯೇ ಇನ್ನೊಂದು, ನಮ್ಮ ಪಂಡಿತ ಹೌಸಿನ ನಿವಾಸಿ 2 ಕಾಲುಗಳನ್ನು ಕಳೆದುಕೊಂಡಿದ್ದಾರೆ, ಸರಸ್ವತಿ ಎಂಬಾಕೆ. ಅವರಿಗೆ ಇಲ್ಲಿಗೆ ಬರಲಿಕ್ಕಾಗದಿಂದ ಅದನ್ನು ಲಕ್ಷ್ಮಣ್ ಶೆಣೆಯವರು ಅವರಿಗೆ ಮುಟ್ಟಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮನೆಗೆ ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಇಲ್ಲಿ ಕೇವಲ ಸಾಂಕೇತಿಕವಾಗಿ ಅದನ್ನು ನಾವು ಕೊಡ್ತಾ ಇದ್ದೇವೆ. ಹರಿಣಾಕ್ಷಿ ಪ್ರಕಾಶ್. ಬಂದಂತಹ ಅತಿಥಿ ಗಣ್ಯರ ಪ್ರಮುಖರನ್ನು ಗುರುತಿಸುವಂತಹ ಕಾರ್ಯಕ್ರಮ, ಅದರ ವಿವರವನ್ನು ಮಲ್ಲಿಕಾ ಎಸ್ ಭಂಡಾರಿ ನೀಡಲಿಕ್ಕಿದ್ದಾರೆ. IPDG ಅವರ ಲಯನ್ ಮಿಸಸ್ ಮಮತಾದವರು ಬಂದು ಒಂದು ಅಧ್ಯಕ್ಷರ ಕೈಯಿಂದ ಹೂವನ್ನು ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಗೀತಾರವರು, ಸ್ವರೂಪ ಶೆಟ್ಟಿಯವರು, ನಮ್ಮ ಜೋನ್ NY ಜಸಿಂತರವರು, ಸಿಕ್ವೇರ ಬಂಟ್ವಾಳ, ಚಂದ್ರಹಾಸ್ ಕದ್ರಿಯವರು, ಸ್ಫೂರ್ತಿ ಅಧ್ಯಕ್ಷರವರು, ನವನೀತ್ ಬಿಆರ್ ಸ್ಫೂರ್ತಿಯವರು, ಹಾಗೆಯೇ ಕೂಳೂರು ಕ್ಲಬ್ಬಿನ ಹರ್ಷವರ್ಧನ್ ಶೇಟ್, ನಮ್ಮ PDG ಅವರ ಮಗ, ಮುಂದಿನ ಅಧ್ಯಕ್ಷರು ಕೂಳೂರು ಕ್ಲಬ್ಬಿನ. ವಿನಯ ಶೆಟ್ಟಿ ನೇತ್ರಾವತಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು. ಮಲ್ಲಿಕ್ ನಮ್ದಾದ ಮುಡಿಪು ಕ್ಲಬ್ಬಿನ ಅಧ್ಯಕ್ಷರಾದ ಅಜಿತ್ ರವರು, ಈಗ ಜೋನ್ ಚೇರ್ಮನ್ ಅಜಿತ್ ರವರು, ಹಾಗೆ ರತ್ನ ದಿನಕರಣ್ಣನ, ಜನಾರ್ದನನ್ನ, ಧನುಷ್, ಫ್ರಾನ್ಸಿಸ್ ರವರು, ರತ್ನಾಕರಣ ಕದ್ರಿ ಹಿಲ್ಸಿನ ರತ್ನಾಕರಣನವರು, ಹಾಗೆ ಸುಜಿತ್ ರವರು, ಲಕ್ಷ್ಮಣ್ ಕುಂದರ್, ಜಗದೀಶ್ ಕ್ಲಬ್ ಗಾಂಧಿನಗರ್, ಹಾಗೆ ಶರತ್ ಕುಮಾರ್ ಜೈನ್, ಸಿಸಿಲಿಯಾ ಮೊಂತೆರು ಮನ್ನೂರು ಕ್ಲಬ್ಬಿನವರು, ಹಾಗೆ ಮನಮೋಹನ್, ಜಗದೀಶ್, ಶರತ್ ಸರ್. ಹಾಗೆ ಯಾರಾದರೂ ಬಿಟ್ಟು ಹೋಗಿದ್ದರೆ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರ ಕೈಯಿಂದ ಹೂವು ತಗೊಳ್ಬೇಕಾಗಿ ಕೇಳ್ತೇನೆ. ಹಾಗೆ ನಮ್ಮ ಇದು ಮುಡಿಪು ಸ್ಕೂಲಿನ ಹೆಡ್ ಮಾಸ್ಟ್ರು ಫ್ರಾನ್ಸಿಸ್ ರವರು, ಧನ್ಯವಾದಗಳು. ವಂದನೆಗಳು ಎಲ್ಲರಿಗೂ. ನಮ್ಮ ಕಣ್ತಪ್ಪಿನಿಂದ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಬೇಕು. ಅಂಥವರಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ಅಭಿಮಾನದ ಹೂವನ್ನು
ಪ್ರೀತಿಯ ಸಂಕೇತದ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಅಭಿನಂದನಾ ಕಾರ್ಯಕ್ರಮ. ನೂತನ ತಂಡವನ್ನು ಅಭಿನಂದಿಸಬೇಕಾಗಿ ನಮ್ಮ ರಾಜ್ಯಪಾಲರಾಗಿ ಯಶಸ್ವಿಯಾಗಿ ನಾಯಕತ್ವವನ್ನು ನೀಡಿ ಹೊಸ ಆಲೋಚನೆ ಹೊಸ ವಿಧಾನದೊಂದಿಗೆ ಲಯನ್ಸ್ ಜಿಲ್ಲೆಯನ್ನು ಮುನ್ನಡೆಸಿದಂತಹ ಉಡುಪಿ ಅರವಿಂದ ಶೆಣೈಯವರು. ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರಾದ ಕಮಲಗೌಡ ಅವರೇ, ಪದಗ್ರಹಣ ಅಧಿಕಾರಿ ನನ್ನ ಆತ್ಮೀಯ ಮಿತ್ರರಾದ ಶ್ರೀನಿವಾಸ್ ಪೂಜಾರಿ ದಂಪತಿಗಳೇ, ವೇದಿಕೆಯಲ್ಲಿದ್ದ ಎಲ್ಲ ಲಯನ್ಸ್ ನಾಯಕರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಲಯನ್ಸ್ ಬಂಧು ಮಿತ್ರರೇ, ಪ್ರಥಮವಾಗಿ ಈಗ ತಾನೇ ಅಧಿಕಾರ ವಹಿಸಿಕೊಂಡ ಹೊಸ ಅಧ್ಯಕ್ಷರು ಕಮಲಗೌಡ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರ ಒಂದು ಕೆಲವು ವಿಶೇಷತೆ ಅಂದರೆ ಅವರ ಒಂದು ಸರಳತೆ, ಒಂದು ಆತ್ಮೀಯತೆ ಮತ್ತು ಸೇವಾ ಬದ್ಧತೆ. ನಾನು ಮುಂಚಿನ ಇಡೀ ವರ್ಷ ನೋಡಿದ್ದೇನೆ, ಎಲ್ಲಿ ಸಿಕ್ಕಿದರೂ ಅವರು ಬಂದು ಬಹಳ ಒಂದು ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡೋದು ಮತ್ತು ಅವರ ಒಂದು ಆಸಕ್ತಿ, ಕ್ಲಬ್ಬಿನ ಯಾವುದೇ ಕಾರ್ಯಕ್ರಮ ಇರಲಿ, ಜಿಲ್ಲೆದ ಯಾವುದೇ ಕಾರ್ಯಕ್ರಮ ಇರಲಿ, ಅವರು 100% ಅದರಲ್ಲಿ ಭಾಗವಹಿಸಬೇಕು. ಕಲ್ಚರಲ್ ಕಾರ್ಯಕ್ರಮ ಇರಲಿ, ಅದು ಅಷ್ಟೊಂದು ವೇಷಭೂಷಣ ಹಾಕಿ ಅದರಲ್ಲಿ ಭಾಗವಹಿಸುವುದು, ಕ್ರಿಸ್ಮಸ್ಸಲ್ಲಿ ಅವರೇ ಸಂಟಾ ಕ್ಲಾಸ್ ಆಗಿ ಬರುವುದು, ಮತ್ತು ಜಿಲ್ಲಾ ಸಮ್ಮೇಳನದಲ್ಲಿ ಆ ಒಂದು ಬ್ಯಾನರ್ ಪ್ರೆಸೆಂಟೇಷನಿಗೆ ಅವರು ಹಾಕಿದ ಒಂದು ಶ್ರಮ ನನಗೆ ಬಹಳ ಒಂದು ಆಶ್ಚರ್ಯಚಕಿತಗೊಂಡಿದ್ದೆ. ನಾನು ಎಲ್ಲ ಸದಸ್ಯರು ಬೇರೆ ಬೇರೆ ವೇಷ ಹಾಕಿ ಮತ್ತು ಅವರು ಒಂದು ಯಾವ ಅದೊಂದು ನನಗೆ ಗೊತ್ತಿರಲಿಲ್ಲ, ಅದು ನರಸಿಂಹ ಅವತಾರ ಅಲ್ಲಿ ಮಾಡಿ ಬಂದದ್ದು. ಅವರಿಗೆ ಯಾಕೆ ಬಹುಮಾನ ಸಿಗಲಿಲ್ಲ ಎಂದು ನಾನು ಜಡ್ಜಸ್ಗೆ ಕೇಳಬೇಕಂದಿದ್ದೆ. ಅದು ಯಾಕೆ ನನ್ನ ಪ್ರಕಾರ ಅವರೇ ಫಸ್ಟ್ ಬರಬೇಕಿತ್ತು. ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಬ್ಯಾನರ್ ಪ್ರೆಸೆಂಟೇಷನಿಗೆ ಅವರೊಂದು ಆ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ, ದೀಪಾವಳಿ ಇರಲಿ, ಇದು ಕ್ರಿಸ್ಮಸ್ ಇರಲಿ, ಈದ್ ಇರಲಿ, ಅವರ ಒಂದು ಭಾಗವಹಿಸಿಕೆ ಇದ್ದದ್ದು ಮತ್ತು ಬಹಳ ಬೇರೆ ಬೇರೆ ಥರದಿಂದ ಮತ್ತು ಸೇವೆಯಲ್ಲಿ ಖಂಡಿತವಾಗಿ ಅವರ ಒಂದು ಏನು ಇಂಟ್ರೊಡಕ್ಷನ್ ಓದುವಾಗ ನಿಮಗೆ ಜಾಸ್ತಿ ಕೇಳಿ, ನಾನು ಇಲ್ಲಿ ಓದಿದೆ. ಬಹಳ ಒಂದು ಸೇವಾ ಬದ್ಧತೆ, ಸರ್ಕಾರಿ ಸೇವೆಯಲ್ಲಿ ಇರಲಿ, ಅದರ ನಂತರ ಬುಡಕಟ್ಟ ಜನಾಂಗದ ಅವರೊಟ್ಟಿಗೆ ಕೆಲಸ ಮಾಡೋದು, ಯಾವ ಕುಟುಂಬಗಳಿಗೆ ಏನು ಸಹಾಯ ಬೇಕು ಅವರ ಮನೆಗೆ ಹೋಗಿ ಸರ್ಕಾರದಿಂದ ಏನು ಸವಲತ್ತು ಸಿಗ್ತದೆ, ಏನು ಸಹಾಯ ಬೇಕು ಎಂದು ಕೇಳಿ ಅವರಿಗೊಂದು ಸೇವೆ ಮಾಡುವ ಒಬ್ಬರು ಇದ್ದರೆ ಅದು ನಮ್ಮ ಕಮಲಗೌಡ ಅವರು. ಯಾವಾಗಲೂ ನಗುತ್ತಾ ಆ ಒಂದು ಸೇವೆ ಮಾಡುವ ಒಂದು ನಮ್ಮ ಮಟ್ಟಿನಲ್ಲಿ ಮದರ್ ತೆರೆಸಾ ಇವರೇ ಎಂದು ಹೇಳಲಿಕ್ಕೆ ನಾನು ತುಂಬ ಒಂದು ಸಂತೋಷ ಪಡ್ತೇನೆ. ನಮ್ಮ ಲಯನ್ಸ್ ಏನು ಸೇವೆ ಇದೆ, ವಿ ಸರ್ವ್ ಎಂಬ ಸ್ಲೋಗನ್ ಇದೆ, ಅದಕ್ಕೆ ಜೀವ ತುಂಬ ಕೆಲಸ ಮಾಡುವವರು ನಮ್ಮ ಹೊಸ ಅಧ್ಯಕ್ಷರು ಕಮಲಗೌಡವರು. ನಿಮ್ಮ ಈ ವರ್ಷ ಒಳ್ಳೆ ರೀತಿಯಲ್ಲಿ ಸಾಗಲಿ ಮತ್ತು ಲಯನ್ಸ್ ಕ್ಲಬ್ ಚೋಟಮಂಗಳೂರಿಗೆ ಒಳ್ಳೆ ಹೆಸರು ಬರಲಿ ಎಂದು ನಾನು ಅವರಿಗೆ ಶುಭ ಕೋರ್ತೇನೆ. ಅದೇ ಸಮಯದಲ್ಲಿ ಈ ವರ್ಷ ಅಂದರೆ ಮುಂಚಿನ ವರ್ಷ ಅಧ್ಯಕ್ಷ ಆದ ಹರಿನಾಕ್ಷಿ ಕೊಯ್ಲ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸಂಗಾತಿಯಾಗಿ ಇವರು ಕಾರ್ಯದರ್ಶಿ ಆಗಿದ್ದರು. ಇವರು ಅಧ್ಯಕ್ಷರಾಗುವಾಗ ಅವರು ಬಹಳ ಒಂದು ಪ್ರೀತಿಯಿಂದ ಕಾರ್ಯದರ್ಶಿ ಆಗಿ ಒಪ್ಪಿದ್ದಾರೆ. ನಿಮಗೂ ನಾನು ಶುಭ ಕೋರ್ತೇನೆ ಮೇಡಮ್. ಹಾಗೆ ಈ ಕ್ಲಬ್ಬಿಂದ ಮುಂಚಿನ ವರ್ಷ ಪ್ರಾಂತ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮಲ್ಲಿಕಾ ಭಂಡಾರಿ ಮತ್ತು ಕೋಶಾಧಿಕಾರಿ ಸತೀಶ್ ಭಂಡಾರಿ ಅವರಿಗೆ ಸಹ ವಿಶೇಷವಾದ ಅಭಿನಂದನೆ. ನಾನು ಈ ಪ್ರಾಂತ್ಯದ ಹೊಸ ಪ್ರಾಂತ್ಯ ಮಾಡಿದ್ದೆ ನಾವು. ಅವರು ಮಲ್ಲಿಕಾ ಭಂಡಾರಿ ಅವರು ಎಲ್ಲ ಕ್ಲಬ್ಗಳಿಗೆ ಅತ್ಯಂತ ಒಳ್ಳೆಯ ಒಂದು ನಾಯಕತ್ವ ನೀಡಿದ್ದಾರೆ ಮತ್ತು ವಿಶೇಷವಾಗಿ MGF ಆಗಿ ಕೂಡ ಒಂದು ನೋಂದಾಯಿಸಿದ್ದಾರೆ. ಅವರಿಗೆ ಸಹ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಹೊಸ ಕೋಶಾಧಿಕಾರಿ ಪ್ರಕಾಶ್ ಗಟ್ಟಿ ಅವರಿಗೆ ಸಹ ನನ್ನ ಒಂದು ಹೃತ್ಪೂರ್ವಕ ಅಭಿನಂದನೆ. ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಮೊನ್ನೆ ಅವಾರ್ಡ್ಸ್ ನೈಟಲ್ಲಿ ಒಂದು ಪ್ರಶಸ್ತಿ ಒಂದು ಬಾಕಿ ಇತ್ತು. ಆ ಅವಾರ್ಡ್ಸ್ ನೈಟಿನ ಒಂದು ಏನು ಜವಾಬ್ದಾರಿ ವಹಿಸಿಕೊಂಡದ್ದು ನಮ್ಮ ಇವತ್ತಿನ ಪದಗ್ರಹಣ ಅಧಿಕಾರಿ ಶ್ರೀನಿವಾಸ್ ಪೂಜಾರಿ ಅವರು. ನಾನು ಅವರ ಒಂದು ಪದಗ್ರಹಣ ನೋಡೋದು ಫಸ್ಟ್ ಟೈಮು. ಇದು ನಿಮ್ಮ ಫಸ್ಟ್ ಟೈಮ ಮುಂಚೆ ಮಾಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಆದರೆ
ನೋಡುವಾಗ ಇವರು ಹಲವು ವರ್ಷಗಳಿಂದ ಮಾಡಿದ್ದಾರೆ ಎಂದು ಹಾಗೆ ಒಂದು ಅಭಿಪ್ರಾಯ ಬಂದಿದೆ. ಇನ್ನು ಮುಂದೆ ಸಹ ಹಲವು ಇದು ಅವಕಾಶ ಬರಲಿ ನಿಮಗೆ ಎಂದು ನಿಮಗೂ ಸಹ ನಾನು ಶುಭವನ್ನು ಕೋರ್ತೇನೆ. ಮತ್ತು ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸೆಸಿಲಿಯಾ ಮಂತಿರೋ ಮತ್ತು ಜೆಸಿಂತಾ ಬಂದು ಮೊನ್ನೆ ನಮಗೆ ಒಂದು ಪ್ರಶಸ್ತಿಯಲ್ಲಿ ಮಿಸ್ ಆಗಿತ್ತು. ದಯವಿಟ್ಟು ಅದನ್ನು ಸ್ವೀಕರಿಸಬೇಕು. ದಯವಿಟ್ಟು ಬೇಗ ವೇದಿಕೆಗೆ ಬರಬೇಕು. ಚಾರ್ಟರ್ ಪ್ರೆಸಿಡೆಂಟ್ ಮಂತಿರೋ ಸಹ ದಯವಿಟ್ಟು ಮುಂದೆ ಬಂದು ಈ ಪ್ರಶಸ್ತಿಯನ್ನು ತಗೊಳ್ತೇನೆ. ಇದೀಗ ನಮ್ಮ ನಿರ್ಗಮನ ಅಧ್ಯಕ್ಷೆ ಲಯನ್ ಹರಿಣಾಕ್ಷಿ ಅವರಿಗೊಂದು ಸಣ್ಣ ಅಭಿನಂದನಾ ಗೌರವ. ವಂದನೆಗಳು. ಉಡುಪಿ ಅರವಿಂದ್ ಶೆಣೈ ಅವರಿಗೆ ಬಹಳ ಒಳ್ಳೆಯ ಮಾತುಗಳ ಮೂಲಕವಾಗಿ ನಮ್ಮ ಕಾರ್ಯಚಟುವಟಿಕೆಗಳು, ನಮ್ಮ ನೂತನ ಅಧ್ಯಕ್ಷರು, ನಿರ್ಗಮನ ಅಧ್ಯಕ್ಷರು ಇಬ್ಬರಿಗೂ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಇದೀಗ ನಮ್ಮ ನಿರ್ಗಮನ ಅಧ್ಯಕ್ಷೆ ಲಯನ್ ಹರಿಣಾಕ್ಷಿ ವಿ ಕೊಲ್ಲಿ ಅವರಿಗೊಂದು ಸಣ್ಣ ಅಭಿನಂದನಾ ಗೌರವ. ಅಭಿನಂದನೆಗಳು. ಕಳೆದ ಸಾಲಿನಲ್ಲಿ ಬಹಳ ಯಶಸ್ವಿಯಾಗಿ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬನ್ನು ಮುಂದುವರಿಸಿದ್ದೀರಿ ಲಯನ್ ಹರಿಣಾಕ್ಷಿ ವಿ ಕೊಲ್ಲಿಯರವರು. ಇದು ನಿಮಗೆ 2ನೇ ಅವಧಿಯಾದರೂ ಕೂಡ ಅದನ್ನು ಕೂಡ ಅತ್ಯಂತ ಉತ್ಸಾಹದಿಂದ ಮುಂದುವರಿಸಿ ಎಲ್ಲರಿಗೂ ಪ್ರೇರಣೆ ಆಗಿ. ಇದೀಗ ನಿಮ್ಮ ಸಮಯ, ಒಂದು 2 ನಿಮಿಷದ ನಿಮ್ಮ ಮಾತುಗಳು. ಮೊದಲಿಗೆ ಇವತ್ತಿನ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಲಯನ್ ಶ್ರೀನಿವಾಸ್ ಪೂಜಾರಿ MJF ಇವರಿಗೆ, ಇವರು ಭಾಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅವರವರ ಕೆಲಸವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರಿಗೆ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಾನು ಕಳೆದ ವರ್ಷ ಅಧ್ಯಕ್ಷೆಯಾಗಿದ್ದೆ, ಈ ವರ್ಷ ಸೆಕ್ರೆಟ್ರಿ. ಯಾಕಂದರೆ ನಮ್ಮ ಈಗಿನ ಪ್ರೆಸಿಡೆಂಟ್ ಕಮಲಗೌಡರು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ನನಗೆ ಬಹಳ ನನ್ನ ಬೆನ್ನೆಲುಬಾಗಿ ನನ್ನ ಹಿಂದೆ ಕೆಲಸ ಮಾಡಿದ್ದಾರೆ. ನನಗೋಸ್ಕರ ಪ್ರತಿಯೊಂದು ಎಲ್ಲಿ ಹೋಗ್ಲಿಕ್ಕುಂಟು ಫೋನ್ ಮಾಡ್ತಾರೆ, ನೋಡಿ ಮೇಡಮ್ ನಾನು ಇಂಥ ಕಡೆ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇನೆ ಬನ್ನಿ ಅಂತ. ಸರಿ, ಇಬ್ಬರು ಕೂಡ ಹೋಗ್ತೇವೆ. ಅದರೊಟ್ಟಿಗೆ ನಮ್ಮ ಕೋಶಾಧಿಕಾರಿಯಾದ ಸತೀಶ್ ಭಂಡಾರಿಯವರು ಕೂಡ ನಾವು ಎಲ್ಲಿ ಹೇಳ್ತೇವೆ ಅಲ್ಲಿಗೆ ಬಂದು ಅವರು ಕೂಡ ಭಾಗವಹಿಸ್ತಾ ಇದ್ದರು. ಅದೇ ರೀತಿ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡ ಬಹಳ ಉತ್ತಮವಾಗಿ ನನಗೆ ಆ ಸಮಯದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಸಲಹೆ ಸಹಕಾರ ಎಲ್ಲವನ್ನು ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಮ್ಮದು ಚಿಕ್ಕದು ಕ್ಲಬ್ ಆದರೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನನಗೆ ಸ್ಫೂರ್ತಿ ಆಯಿತು ಒಳ್ಳೆ ಕೆಲಸ ಮಾಡಲಿಕ್ಕೆ. ಅದರಲ್ಲಂತೂ ಕಮಲಗೌಡರು, BB ಶೆಟ್ಟರು, ಲಕ್ಷ್ಮಣ್ ಶೆಣೈ ಈ ಒಂದು ಪ್ರಾಯದಲ್ಲಿ ಕೂಡ ಅವರ ಸರ್ವಿಸ್ ಮಾಡೋದನ್ನು ನೆನೆಸಿಕೊಟ್ರೆ ನಮ್ಮಿಂದ ಸಾಧ್ಯ ಇದೆಯಾ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಅವರು ಈ ಒಂದು ವಯಸ್ಸಿನಲ್ಲಿ ಕೂಡ ಸರ್ವಿಸನ್ನು ಮಾಡ್ತಾಯಿದ್ರು. ಅವರಿಗೆ ಕೂಡ ನಾನು ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳೋದಲ್ಲ, ನಮ್ಮ ಕ್ಲಬ್ಬಿನಲ್ಲಿ ಇದ್ದಂತಹ ಎಲ್ಲ ಬಂಧುಗಳು, ಲಯನ್ಸ್ ಬಂಧುಗಳು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ನಾವು ಏನು ಕೆಲಸ ಮಾಡ್ತೇವೆ ಒಂದೊಂದು ಸಲ ಅವರಿಗೆ ಬರಲಿಕ್ಕಾಗೋದಿಲ್ಲ. ಯಾಕಂದರೆ ನಾವು ಇಬ್ಬರು ರಿಟೈರ್ಡ್ ಪರ್ಸನ್, ನಾನು ನಿವೃತ್ತ ಶಿಕ್ಷಕಿ, ಕಮಲಗೌಡವರು ನಿವೃತ್ತ ಶಿಕ್ಷಕಿ. ನಮಗೆ ಪುರ್ಸೊತ್ತಿ ಇದೆ, ಆದ್ದರಿಂದ ನಾವು ಅಂಥ ಕಾರ್ಯಕ್ರಮ. ಆದರೆ ಕೆಲಸಕ್ಕೆ ಹೋಗಿ ಬರುವವರಿಗೆಲ್ಲ ಕಡೆ ಬರಲಿಕ್ಕೆ ಆಗೋದಿಲ್ಲ. ಅವರು ನಮಗೆ ಪ್ರೋತ್ಸಾಹದ ಮಾತುಗಳನ್ನು ಹೇಳ್ತಾ ಇದ್ರು. ಅಷ್ಟು ಸಾಕು ನಮಗೆ ಪ್ರೋತ್ಸಾಹ, ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾರೆ. ಅಷ್ಟು ಸಾಕು ನಮಗೆ. ನಾವು ಉಳಿದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದೆ ಕೂಡ ನಾವು ಸಣ್ಣ ಸಣ್ಣ ಸೇವೆ, ನಮ್ಮಿಂದ ದೊಡ್ಡ ದೊಡ್ಡ ಸೇವೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಗವರ್ನರ್ ಈಗಿನ ಇವರು ಅರವಿಂದ್ ಶೆಣೈ ಅವರು, ಗವರ್ನರ್ ಅರವಿಂದ್ ಶೆಣೈ ಅವರ ಆ ಒಂದು ಘೋಷಣೆಗಳು ಏನಿತ್ತೋ ಅದನ್ನು ನಾವು ಪೂರ್ತಿ ಎಲ್ಲವನ್ನು ಮಾಡಿ ಮುಗಿಸಿದ್ದೇವೆ. ದೊಡ್ಡ ದೊಡ್ಡ ಇದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲದಿದ್ದರೂ ಎಲ್ಲ ಸೇವೆಗಳನ್ನು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಲಯನ್ಸಲ್ಲಿ ಮುಖ್ಯವಾಗಿರುವುದು ಸೇವೆ ಮತ್ತು ಮೆಂಬರ್ಶಿಪ್ಪು ಈ ಸಲ ಮಾಡಲಿಕ್ಕೆ ಆಗಲಿಲ್ಲ. ಮಾತಾಡಿದ್ದೇವೆ, ಆದರೆ ಜ್ವರ ಇದ್ದ ಕಾರಣ ಅವರು ಬರಲಿಕ್ಕೆ ಆಗಲಿಲ್ಲ. ಇನ್ನು ಮುಂದಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮೆಂಬರ್ಗಳು ಕೂಡ ತುಂಬ ಜನರಿಗೆ ಜ್ವರ, ಅವರ ಫ್ಯಾಮಿಲಿಯವರಿಗೆ ಜ್ವರ ಆದ ಕಾರಣ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೆಂಬರ್ಸ್ ಬರಲಿಲ್ಲ.
ಹಾಗೆಯೇ ಇನ್ನು ಮುಂದೆ ಕೂಡ ನಾನು ಅವರಿಗೆ ಪೂರ್ತಿ ಸಹಕಾರವನ್ನು ಕೊಟ್ಟು ಅವರು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆ ನನ್ನ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಚೋಟಮಂಗಳೂರು ಉತ್ತಮ ರೀತಿಯಲ್ಲಿ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಬ್ಬರು ಟೀಚರ್ಗಳು ಸೇರಿ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಿದೆ ಎನ್ನುವಂತಹ ನಂಬಿಕೆಯೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಅಭಿನಂದನಾ ಮಾತುಗಳಿಗಾಗಿ ನಮ್ಮ ಸಂಪುಟದ ಕಾರ್ಯದರ್ಶಿಗಳು ಪ್ರಶಾಂತ್ ಶೆಟ್ಟಿ ಕೆಲಸ ಮಾಡಿದಂತಹ ನನ್ನೊಟ್ಟಿಗೆ ಸಹಕಾರ ನೀಡಿದಂತಹ ನಮ್ಮ ಆಗಿನ ಸೆಕ್ರೆಟ್ರಿ, ಈಗ ಪ್ರೆಸಿಡೆಂಟ್, ಆಗಿನ ಸೆಕ್ರೆಟ್ರಿ ಲಯನ್ ಕಮಲಗೌಡ ಹಾಗೂ ಕೋಶಾಧಿಕಾರಿ ಲಯನ್ ಸತೀಶ್ ಭಂಡಾರಿ ಇವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನನ್ನದೊಂದು ಸಣ್ಣ ಗಿಫ್ಟ್, ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸುಂದರ ಪದಪ್ರದಾನ ಸಮಾರಂಭದ ಈ ಹೊತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಮಲಗೌಡ ಅವರೇ, ಪದಪ್ರದಾನ ಅಧಿಕಾರಿ ಶ್ರೀನಿವಾಸ್ ಪೂಜಾರಿ ಮೆಲ್ಕಾರ್ ಅವರೇ, ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಕುಡ್ಪಿ ಅರವಿಂದ್ ಶನಿ ಅವರೇ, ವೇದಿಕೆಯಲ್ಲಿರುವ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಆಗದಿಂದ ಕೇಳ್ತಾ ಇರುವಂಥದ್ದು ಒಂದೇ ಮಾತು, ಚಿಕ್ಕ ಕ್ಲಬ್ ಚಿಕ್ಕ ಕ್ಲಬ್ ಚಿಕ್ಕ ಕ್ಲಬ್ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕದು ಅನ್ನೋದು ದೊಡ್ಡದು ಅನ್ನೋದಕ್ಕಿಂತ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಒಬ್ಬ ಚಿಕ್ಕ ಹುಡುಗ ಒಂದು ಬೆಂಕಿ ಕಡ್ಡಿ ಇಟ್ಕೊಂಡು ಕೇಳ್ತಾನಂತೆ ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ. ಎಕ್ಸ್ಪೀರಿಯನ್ಸ್ಡ್ ಒಬ್ಬರು ತಾತ ಹೇಳ್ತಾರಂತೆ, ಅದರಿಂದ ಒಂದು ಕ್ಯಾಂಡ್ಲ್ ಹಚ್ಚು, ಆ ಕ್ಯಾಂಡ್ಲ್ ಇನ್ನೊಂದು ಕ್ಯಾಂಡ್ಲನ್ನು ಹಚ್ತದೆ, ಆ ಕ್ಯಾಂಡ್ಲ್ ಮತ್ತೊಂದು ಕ್ಯಾಂಡ್ಲನ್ನು ಹಚ್ತದೆ. ಆ ಚಿಕ್ಕ ಕಡ್ಡಿ ಮೊದಲನೇದಾಗಿ ಹಚ್ಚಿರೋದ್ರಿಂದ ಉಳಿದ ಎಲ್ಲ ಕ್ಯಾಂಡ್ಲನ್ನು ಹಚ್ಚಲಿಕ್ಕೆ ಸಾಧ್ಯವಾಗಿ ಅದರ ನಂತರ ಇಡೀ ರೂಮ್ ಬೆಳಕಾಗ್ತದೆ. ಈಗ ಅಧ್ಯಕ್ಷರು ಮಾತಾಡುವಾಗ ಹೇಳಿದರು, ಕಳೆದ ಸಾರಿ ಅಧ್ಯಕ್ಷರು ಮಾತಾಡುವಾಗ ಹೇಳಿದರು, ನಮಗೆ ದೊಡ್ಡ ದೊಡ್ಡ ಸೇವೆ ಮಾಡಲಿಕ್ಕೆ ಆಗಲಿಲ್ಲ, ಚಿಕ್ಕ ಸೇವೆ ಮಾಡಿದ್ದೇವೆ ಅಂತ. ಕೊಡುವವರಿಗೆ ಆ ಸೇವೆ ಚಿಕ್ಕದಿರಬಹುದು, ತಗೊಳ್ಳುವವರಿಗೆ ಯಾವತ್ತೂ ಆ ಸೇವೆ ದೊಡ್ಡದಾಗಿರ್ತದೆ, ಅವರಿಗೆ ಅದು ಉಪಕಾರ ಮಾಡುವಂಥ ಸೇವೆ ಆಗಿರ್ತದೆ. ಹರಿಣಾಕ್ಷಿ ಮೇಡಮ್ ಅವರು ಅದನ್ನು ನೆನೆಸ್ಕೊಳ್ತಾರೆ, ಆಗ ಸೇವೆಗೆ ಅರ್ಥ ಬರ್ತದೆ. ಅಂಥ ಸೇವೆಯನ್ನು ನೀವು ಕಳೆದ ವರ್ಷ ಮಾಡಿದ್ದೀರಿ, ನಿಮಗೆ ಆತ್ಮತೃಪ್ತಿ ಇದೆ, ಅದು ಮುಖ್ಯ ಆಗ್ತದೆ. ಅದಕ್ಕಾಗಿ ನಿಮಗೆ ಹಾಗೂ ನಿಮ್ಮ ತಂಡದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸಾಲಿನ ಅಧ್ಯಕ್ಷರು ಕಮಲಗೌಡ ಅವರು ಫಸ್ಟ್ ಅವರು ಸೀಟಲ್ಲಿ ಕುಳಿತುಕೊಳ್ಳುವುದನ್ನು ಕಲಿಬೇಕು. ನೀವು ಆಚೆ ಈಚೆ ಓಡಾಡಲಿಕ್ಕೆ ಇಲ್ಲ ಮೇಡಮ್. ಮನೆಗೆ ಅತಿಥಿಗಳು ಬಂದಾಗ ನೀವು ಎಷ್ಟು ಬೇಕಾದರೂ ಓಡಾಡಿ, ಅಧ್ಯಕ್ಷರಾಗಿ ಕೂತ್ಕೊಂಡಿದ್ದಾಗ ಅದು ನಿಮ್ಮ ಜವಾಬ್ದಾರಿ ಆಗ್ತದೆ. ನೀವು ಅಲ್ಲಿ ಕೂತ್ಕೊಂಡು ಬೇರೆಯವರಿಗೆ ಕೆಲಸವನ್ನು ಹಂಚಿಕೊಡಿ. ಮತ್ತೆ ನೀವು ಟೀಚರ್ ಅಲ್ಲ, ನಿಮಗೆ ಟೀಚರ್ ಆಗಿ ನಾನು ಇಂಪೊಸಿಷನ್ ಕೊಡ್ತೇನೆ, ನನಗೆ ಗೊತ್ತಿಲ್ಲ ನನಗೆ ಗೊತ್ತುಂಟು ಅಂತ ಹೇಳಬೇಕು ನೀವು ಇಡೀ ವರ್ಷ. ನನ್ನ ಬದಿಯಲ್ಲಿ ಕೂತ್ಕೊಂಡು ಆಗದಿಂದ ಹೇಳೋದು ಎಂಕ್ ದಾಲ ಗೊತ್ತುಜಿ ಸರ್, ಎಂಕ್ ದಾಲ ಗೊತ್ತುಜಿ ಸರ್ ಒಂದು 15 ಸರ ಹೇಳಿದರು. ಬಟ್ ಅವರಿಗೆ ಎಲ್ಲ ಗೊತ್ತುಂಟು, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಇನ್ನು ಬರೀಲಿಕ್ಕೆ ಶುರು ಮಾಡಬೇಕು ಇಂಪೊಸಿಷನ್, ನನಗೆ ಗೊತ್ತುಂಟು ಅಂತ. ಖಂಡಿತವಾಗಲೂ ಈ ವರ್ಷವನ್ನು ನೀವು ಯಶಸ್ವಿಯಾಗಿ, ನಿಮ್ಮ ಕಳೆದ ಸಾಲಿನ ಅಧ್ಯಕ್ಷರಿದ್ದಾರೆ, ನಿಮ್ಮ ಇವರು ಕೋಶಾಧಿಕಾರಿಗಳಿದ್ದಾರೆ ಪ್ರಕಾಶ್ ಅಣ್ಣ, ಎಲ್ಲ ಒಟ್ಟಿಗೆ ಸೇರಿ ಖಂಡಿತವಾಗಲೂ ಯಶಸ್ವಿಯಾಗಿ ಈ ವರ್ಷವನ್ನು ನೀವು ಪೂರೈಸ್ತೀರಿ ಅಂತ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಈಗಲೇ ಸಲ್ಲಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಮಾಡ್ತೀರಾ, ಒಳ್ಳೆಯದಾಗಲಿ. ಹಾಗೆ ಇಂದಿನ ಪದಪ್ರಧಾನ ಅಧಿಕಾರಿಗಳು ಖಂಡಿತವಾಗ್ಲೂ ಅತ್ಯಂತ ಅನುಭವಿಗಳು. ಅವರು ಮಾತಾಡಬೇಕಾದ್ರೆ ಒಂದು ಪೆರಿಯ ಸ್ವಾಮಿಯ ಕತೆ ಹೇಳಿದರು. ಆ ಪೆನ್ನನ್ನು ಕೊಡುವಂಥದ್ದು ಎಷ್ಟೋ ವರ್ಷ ಆದ ನಂತರ ಆ ಸ್ಟೂಡೆಂಟ್ ಬಂದು ಆ ಪೆನ್ನನ್ನು ಕೊಟ್ಟು ನೀವು ನನಗೆ ಆವತ್ತು ಉಪಕಾರ ಮಾಡಿದ್ದೀರಿ ಅಂತ. ಹಾಗೆ ಇವತ್ತು ಒಂದು ಟೀಚರಿಗೆ ನೀವು ಪದಪ್ರದಾನವನ್ನು ಮಾಡಿದ್ದೀರಿ. ಇವತ್ತು ನೀವು ಟೀಚರ್ ಆಗಿದ್ದೀರಿ, ಅವರು ಶಿಷ್ಯರಾಗಿದ್ದಾರೆ. ಪ್ರಾಯಶಃ ವರ್ಷ ಮುಗಿದಾಗ ಅವರು ನೆನಪಿಡ್ತಾರೆ, ನನಗೆ ಇಂತಹ ಒಬ್ಬರು ಪೆರಿಯ ಸ್ವಾಮಿ ಅಂದರೆ ದೊಡ್ಡ ಸ್ವಾಮಿ ಬಂದು ನನಗೆ ಪದಪ್ರದಾನ ಮಾಡಿದರು, ನಾನು ಯಶಸ್ವಿಯಾಗಿದ್ದೇನೆ ಅಂತ ಸುಂದರವಾಗಿ ಪದಪ್ರದಾನವನ್ನು ನಡೆಸಿಕೊಟ್ಟಿದ್ದೀರಾ. ತಮಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ IPDG ಸರ್ ಇದ್ದಾರೆ, ಕುಡುಪಿ ಅರವಿಂದ್ ಶಣೆ ಅವರು. ನನಗೆ ಕಮಲಗೌಡ ಅವರು ಪಕ್ಕದಲ್ಲಿ ಕೂತಿದಾಗ ಹೇಳ್ತಾ ಇದ್ರು, ನನಗೆ ಕಳೆದ ವರ್ಷ ಅತ್ಯಂತ ಹೆಚ್ಚು ನನಗೆ ಸಲಹೆಯನ್ನು ನೀಡಿ ನಾನು ಕೆಲಸ ಮಾಡುವ ಹಾಗೆ ನನಗೆ ಒಂದು ಜ್ಞಾನವನ್ನು ಕೊಟ್ಟಂಥವರು ನಮ್ಮ IPDG ಅವರು ಅಂತ. ಹಾಗೆ ನಿಮ್ಮ ಸಲಹೆ ಸಹಕಾರ ಈ ವರ್ಷ ಕೂಡ ಈ ಕ್ಲಬ್ಬಿಗೆ ಇರಲಿ. ತಮ್ಮ ಯಶಸ್ವಿ ವರ್ಷಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ IPDG ಸರ್. ಹಾಗೆ ಪ್ರಾಂತ್ಯದ ಸಾಕಷ್ಟು ಕ್ಲಬ್ಗಳಿದ್ದಾರೆ.
ಪ್ರಾಂತ್ಯ ಸ್ವಲ್ಪ ಚಿಕ್ಕದ ದೊಡ್ಡದ ಕ್ಲಬ್ಗಳು ಹೇಗಿದ್ದಾವೆ ಅನ್ನೋದಕ್ಕಿಂತ ಇಂತಹ ಸಭೆ ಸಮಾರಂಭಗಳಲ್ಲಿ ತಾವೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದು ಮುಖ್ಯ ಆಗ್ತದೆ. ಪ್ರಾಂತ್ಯದ ಪ್ರತಿಯೊಂದು ಪ್ರಾಂತ್ಯದ ಆ ಕ್ಲಬ್ಗಳ ರೆಪ್ರೆಸೆಂಟೇಟಿವ್ಸ್ ಪ್ರತಿನಿಧಿಗಳಿದ್ದೀರಾ, ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರಾಂತ್ಯಾಧ್ಯಕ್ಷರಿಗೆ ಹಾಗೆ ವಲಯಾಧ್ಯಕ್ಷರಿಗೆ ಸಮರ್ಥನೆ ಯಾವತ್ತೂ ಇದೇ ರೀತಿ ಇರಲಿ, ಪ್ರಾಂತ್ಯ ಅತ್ಯಂತ ಸ್ಟ್ರಾಂಗ್ ಆಗಿ ಸಬಲವಾಗಿ ಹೋಗಲಿ ಅಂತ ಮುಂದಕ್ಕೆ ಹೋಗಲಿ ಅಂತ ಹಾರೈಸ್ತಾ ಇದ್ದೇನೆ. ಆತ್ಮೀಯರೇ, ಜಿಲ್ಲಾ ಸಂಪುಟದ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು, ಇದೇ ಆಗಸ್ಟ್ 1ನೇ ತಾರೀಕಿಗೆ ಕೊಪ್ಪದಲ್ಲಿ ಈ ಬಾರಿಯ ಸಂಪುಟದ ಪದಪ್ರದಾನ ಸಮಾರಂಭ ನಡೀಲಿಕ್ಕಿದೆ. ಆಗಸ್ಟ್ 1ನೇ ತಾರೀಕಿಗೆ ಮಧ್ಯಾಹ್ನ ಸಾಯಂಕಾಲ ಒಂದು 4 ಗಂಟೆಯಷ್ಟೊತ್ತಿಗೆ. ಹಾಗೆ ಮರುದಿನ ಸಂಪುಟದ ಪ್ರಥಮ ಸಂಪುಟ ಸಭೆ ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳ್ತೇವೆ, 2ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ನಡೀಲಿಕ್ಕಿದೆ. ಇದು ಎರಡಕ್ಕೂ ಈಗ ಸಂಪುಟದ್ದು ಯಾರಿಗೆಲ್ಲ ಆಫರ್ ಕಾಲ್ ಲೆಟರ್ ಬಂದಿದೆ ದಯವಿಟ್ಟು ಅದನ್ನು ಸ್ವೀಕರಿಸಿ ಅದನ್ನು ಫಿಲ್ ಮಾಡಿ ಹಿಂದೆ ತಿರುಗಿಸಿ ಅಂತ ತಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ 2 ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಚಂದಗಾಣಿಸಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಕೊಟ್ಟ ಅವಕಾಶಕ್ಕೆ ವಂದನೆಯನ್ನು ಸಲ್ಲಿಸಿಕೊಳ್ತಾ ಮತ್ತೆಲ್ಲರಿಗೂ ತಮಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಲಾಂಗ್ ಲಿವ್ ಲಯನಿಸಮ್. ಥ್ಯಾಂಕ್ ಯು. ಬಹಳ ಒಳ್ಳೆಯ ಮಾತುಗಳ ಮೂಲಕವಾಗಿ ಅಭಿನಂದನೆ ಮಾತುಗಳನ್ನಾಡಿದ್ದೀರಿ ಲಯನ್ ಕಮಲಗೌಡರವರಿಗೆ. ಖಂಡಿತವಾಗಿ ಇದು ಸ್ಫೂರ್ತಿಯ ಮಾತುಗಳು ಅಂತ ಹೇಳಿಕೊಳ್ಳುತ್ತಾ ವಂದನೆಗಳು ಪ್ರಶಾಂತ್ ಶೆಟ್ಟಿಯವರಿಗೆ. ಇದೀಗ ನಮ್ಮ ಪ್ರಾಂತೀಯ 13ರ ಅಧ್ಯಕ್ಷರು ಪ್ರಾಂತೀಯ ಅಧ್ಯಕ್ಷರು ಜ್ಯೋತಿ ಚಂದ್ರ ಇವರಿಂದ ಅಭಿನಂದನಾ ಮಾತುಗಳು. ರೆಸ್ಪೆಕ್ಟೆಡ್ ಪ್ರಿಸೈಡಿಂಗ್ ಆಫೀಸರ್, ನ್ಯೂಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಕಮಲಗೌಡ, ಟುಡೇಸ್ ಇನ್ಸ್ಟಾಲಿಂಗ್ ಆಫೀಸರ್, past district cabinet treasurer Srinivas Pujari and his spouse, immediate past district governor Kudupi Arvind Shenai, esteemed district cabinet secretary Prashant Shetty and ZC Guru Chandra Hegde, distinguished lion leaders, office bearers, ladies and gentlemen, it is indeed a matter of immense pride and privilege for me as a region chairperson of Region 13 to extend my heartfelt greetings to everyone gathered here on this auspicious occasion of the installation ceremony of the new team of office bearers of Lions Club Chota Mangalore for the Lionistic year 26-27. Today marks not merely the beginning of a new administrative year, but the beginning of a renewed commitment to service, leadership, friendship, and humanitarian values. I take this opportunity to congratulate Lion Kamalagowda, President, Secretary Arinakshi V. Kolya, Treasurer Prakash Gatti, along with entire incoming team. Leadership in Lions is not a position of prestige. It is a responsibility to serve selflessly, inspire others, and make a meaningful difference in society. I am confident that under your guidance, the club will scale greater heights and continue its remarkable journey of community service. Once again, I congratulate Kamalagowda and team. At the same time, I would also like to appreciate outgoing President Lion Arinakshi V. Kolya, Secretary Kamalagowda, Treasurer Satish Bandari, and their dedicated team for their sincere commitment, efforts, and valuable contributions during the past year. Your commitment has laid a strong foundation for the future. ಈಗ ನಮ್ಮ ಇನ್ಸ್ಟಾಲೇಷನ್ ಆಫೀಸರ್ನ ಬಗ್ಗೆ 2 ಮಾತು ಹೇಳಬೇಕು. ಅವರ ಲೆಟ್ರ್ ತುಂಬ ದೊಡ್ಡದಿದೆ. ನಾನು ಸಹ ಈ ಸಲ ಫಸ್ಟ್ ಟೈಮ್ ಅವರನ್ನು ಇನ್ಸ್ಟಾಲೇಷನ್ ಮಾಡೋದು ನೋಡಿದ್ದೆ. ಸಿನ್ಸ್ ಸೋ ಮೆನಿ ಇಯರ್ಸ್ ಐ ಆಮ್ ವಾಚಿಂಗ್ ಹಿಮ್ ಬಟ್ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ವೆರಿ ಮೀನಿಂಗ್ಫುಲ್ ವೇ he has done the ಇನ್ಸ್ಟಾಲೇಷನ್ ಸೆರೆಮನಿಯನ್ನು ಮಾಡಿದ್ದೀರಿ. ನಿಮ್ಮದು ಮುಂದಿನ ಲಯನಿಸ್ಟಿಕ್ ವರ್ಷ ಒಳ್ಳೆಯದಾಗಿ ಇರಲಿ ಅಂತ ವಿಶ್ ಮಾಡ್ತೇನೆ.
ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಇದ್ದಾರೆ, ಅವರಿಗೂ ಈ ವರ್ಷ ತುಂಬ ಒಳ್ಳೆಯದಾಯಕ ಇರಲಿ, ನಾವು ನಿಮ್ಮ ಜೊತೆ ಇದ್ದೇವಂತ ಹೇಳ್ತಾ ವಿಶ್ ಮಾಡ್ತಾ ಇದ್ದೇವೆ. Friends, our district governor has given us, ಹಾಗೆ ಸರ್ ಫಸ್ಟ್ PDG ನಮ್ಮ ಅರವಿಂದ್ ಶೆಣೆಯವರ ಮುಖದಲ್ಲಿ ಒಂದು ವಿಶೇಷವಾದ ಸ್ಮೈಲ್ ಇದೆ, ಖುಷಿ ಇದೆ. ಬಿಕಾಸ್ he is satisfied whatever he has done in the last year. I think he has completed whatever he dream has seen, that is completed. I think sir ನಿಮಗೂ ಒಳ್ಳೆಯದಾಗಲಿ ಅಂತ ಎಣಿಸ್ತಾ ಇದ್ದೇನೆ. Friends, our district governor has given us the inspiring theme, inspiring steps, serve together. Let us embrace this vision wholeheartedly. Every small act of kindness, every service project, every helping hand extended to the needy becomes a step towards building a better and more compassionate society. As Lions, our greatest strength lies in unity. When we serve together, we inspire together, and together we create lasting change in the lives of those who need us in the most. I wish the incoming team a successful, productive, and memorable Lionstic year filled with impactful service projects, strong fellowship, and remarkable achievements. May your leadership brings honor to your club, pride to our Region 13, and glory to Lions District C17D. Thank you once again for this opportunity. Jai Hind, long live Lionism. ಒಂದಾಗೋಣ, ಒಟ್ಟಾಗೋಣ, ಒಟ್ಟಾಗಿ ಸಮಾಜವನ್ನು ಕಟ್ಟೋಣ ಎನ್ನುವಂತಹ ಸಂದೇಶದ ಮಾತುಗಳನ್ನು ಆಡಿದ್ದಾರೆ. ಪ್ರಾಂತೀಯ 13 ಅಧ್ಯಕ್ಷದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ವಂದನಾರ್ಪಣೆ ಇದೀಗ ನಮ್ಮ ನೂತನ ಚುನಾಯಿತ ಕಾರ್ಯದರ್ಶಿ ಕೋಶಾಧಿಕಾರಿ ಲಯನ್ ಪ್ರಕಾಶ್ ಗಟ್ಟಿ ಇವರಿಂದ. ಮೊದಲಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತಾ, ಪದಗ್ರಹಣ ಅಧಿಕಾರಿಯಾಗಿ ಬಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಪದಗ್ರಹಣ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಲಯನ್ ಶ್ರೀನಿವಾಸ್ ಪೂಜಾರಿ ಹಾಗೂ ಲಯನ್ ಪ್ರಮೀಳಾ ಎಸ್ ಪೂಜಾರಿ ಅವರಿಗೆ, ದಂಪತಿಗಳಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಿರ್ಗಮನ ರಾಜ್ಯಪಾಲರು ಕುಡುಪಿ ಅರವಿಂದ್ ಶೆಣೆಯವರ ಆಗಮನ ನಮಗೆ ಸಂತೋಷ ತಂದಿದೆ. ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಂಪುಟ ಕಾರ್ಯದರ್ಶಿ ಲಯನ್ ಪ್ರಶಾಂತ್ ಶೆಟ್ಟಿಯವರು ಒಳ್ಳೆಯ ಹಿತನುಡಿಗಳನ್ನು ಆಡಿದರು. ನಮಗೆ ಉತ್ತೇಜನ ಕೊಡುವಂತಹ ಮಾತುಗಳನ್ನು ಆಡಿ ನಮಗೆ ಧೈರ್ಯ ತುಂಬಿದ್ದಾರೆ. ಅವರಿಗೂ ನಮ್ಮ ಲಯನ್ಸ್ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಥಮ ಹಾಗೆ ನಮ್ಮ ಪ್ರಾಂತ್ಯ 13ರ ಅಧ್ಯಕ್ಷರು ಲಯನ್ ಜ್ಯೋತಿ ಚಂದ್ರ ಮೇಡಮ್ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ವಲಯ 2ರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗುರುಚಂದ್ರ ಹೆಗಡೆ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರತಕ್ಕಂಥ ನಮ್ಮ ನಿರ್ಗಮನ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಕಾರ್ಯದರ್ಶಿ ಲಯನ್ ಕಮಲಾಗೌಡ ಆಗಿದ್ದರು, ಅವರಿಗೂ ಇವಾಗ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರಿಗೂ ನಮಗೆ ನಮ್ಮ ಈ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಕರೆಗೆ ಓಗೊಟ್ಟು ಬಂದಂತಹ ಶ್ರೀಮತಿ ಸ್ವರೂಪ್ ಮೇಡಮ್, ಹಾಗೆ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಗೀತಾ ಮೇಡಮ್ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ಹಾಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ನಿರೂಪಣೆಯನ್ನು ಮಾಡಿರ್ತಕ್ಕಂತಹ
ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಪೋಸಕೂರಲ್ ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಭಾಳ ಒಳ್ಳೆಯ ರೀತಿಯ ನಿರೂಪಣೆ ಮಾಡಿದ್ದೀರಿ. ಹಾಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ನಾನು ಟೋಟಲಾಗಿ ಕೊಡ್ತಾ ಇದ್ದೇನೆ, ಸಮಯ ಮೀರ್ತಾ ಇದೆ. ಎಲ್ಲ ಲಯನ್ಸ್ ಬಂಧುಗಳಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರಿ, ನಮ್ಮ ಅಮೂಲ್ಯವಾದ ಟೈಮನ್ನು ಮೀಸಲಾಗಿಟ್ಟುಕೊಂಡು ಮತ್ತೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಎಲ್ಲರಿಗೂ ಎಲ್ಲ ನನ್ನ ಲಯನ್ಸ್ ಕುಟುಂಬಕ್ಕೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನನಗೆ ಅವಕಾಶ ಕೊಟ್ಟ ಕ್ಲಬ್ಬಿಗೆ ಮತ್ತೊಮ್ಮೆ ನಾನು ಚಿರಋಣಿ ಅಂತ ಹೇಳ್ಕೊಳ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.